ಲಾರ್ಡ್ ಜೀಸಸ್. ಶಾಂತಿ, ಪ್ರೀತಿ, ಸಹಬಾಳ್ವೆ, ಸಾಮರಸ್ಯ ಎಲ್ಲ ಗುಣಗಳು ನಾವು ಹೇಳ್ತೇವೆ. ಇದರ ಪ್ರತೀಕ ಕ್ರಿಸ್ಮಸ್. ಸರ್ವಧರ್ಮಗಳ ಮೂಲಕ ಸಂಗಡ ನಾವು ಇಂದು ಬಂಧುತ್ವ ಕ್ರಿಸ್ಮಸನ್ನು ಆಚರಿಸಲು ಒಟ್ಟಾಗಿ ಸೇರಿದ್ದೇವೆ. ಬಂಧುತ್ವ ಎಂಬ ಒಂದು ಪದಕ್ಕೆ ವಿವಿಧ ಅರ್ಥಗಳುಂಟು ಅಲ್ವಾ? ಸಹಬಾಳ್ವೆ, ಸಂಘ ಜೀವನ, ಈ ರೀತಿಯ ಅನೇಕ ಪದಗಳು ನಾವು ಬಂಧುತ್ವಕ್ಕೆ ಉಪಯೋಗಿಸ್ತೇವೆ. ಇಲ್ಲಿ ನೆರೆದಿದ್ದ ಕೆಲವರಲ್ಲಿ ನಾನು ಕೇಳುತ್ತೇನೆ, ಬಂಧುತ್ವ ಎಂದರೆ ನಿಮ್ಮ ಪ್ರಕಾರ ಅರ್ಥ ಏನಿರಬಹುದು ಅಂತೇಳಿ. ಅಯ್ಯನವರು, ರೆವರೆಂಡ್ ವಿಜಯ ಹಾರ್ವಿನ್. ಎಲ್ಲ ಸಮಾಜದ ಜನರು ಒಬ್ಬರನ್ನೊಬ್ಬರು ಅರಿತುಕೊಂಡು ಅವರ ಧರ್ಮದಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಗಮನಿಸಿಕೊಂಡು ನಾವು ಶಾಂತಿಯಿಂದ ಸೌಹಾರ್ದತೆಯಿಂದ ಬಾಳುವಂಥದ್ದೇ ಬಂಧುತ್ವ ಎನ್ನುವಂಥ ನನ್ನ ಅನಿಸಿಕೆ. ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ರೆವರೆಂಡ್ ವಿಜಯ ಹಾರ್ವಿನ್ ರವರು ನೀಡಿದ್ದಾರೆ. ನಮ್ಮ ಹಸನ್ ರವರಿದ್ದಾರೆ, ಅವರು ಮತ್ತು ಮಾತಾಡಲಿಕ್ಕಿದ್ದಾರೆ. ನಿಮ್ಮ ಪ್ರಕಾರ ಬಂಧುತ್ವ ಅಂತ ಹೇಳಿದರೆ ಮಾನವೀಯತೆ ದೃಷ್ಟಿಯಲ್ಲಿ ಎಲ್ಲರೂ ಪರಸ್ಪರ ಒಬ್ಬರನ್ನು ಮತ್ತೊಬ್ಬರು ರಕ್ಷಣೆ ಮಾಡುವುದು, ಅವರಿಗೆ ಪ್ರೀತಿ ಕೊಡುವುದು, ಇದು ಬಂಧುತ್ವದ ಮುಖ್ಯ ಅಂಶ. ಹೌದು, 2 ಕ್ಲಾಪ್ ಅವರಿಗೆ ಸಹ ಕೊಡಬೇಕು. ಉತ್ತಮವಾದ ಒಂದು ವ್ಯಾಖ್ಯಾನವನ್ನು ಅವರ ಪ್ರಕಾರ ಕೊಟ್ಟಿದ್ದಾರೆ. ನಮ್ಮ ಧರ್ಮಗುರುಗಳು ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ನಸ್ ಅವರ ಪ್ರಕಾರ ಬಂಧುತ್ವದ ಅರ್ಥ ಏನು ನಾವು ಕೇಳೋಣ. ಮಾನವನನ್ನು ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು, ಹಾಗೂ ನಾವೆಲ್ಲರೂ ದೇವರ ಮಕ್ಕಳು ಅಂತ ನಾವು ನಡೆಯುವಂಥದ್ದೇ ಬಂಧುತ್ವ ಅಂತ ನಾವು ಹೇಳ್ಬೋದು. ದೇವರ ಮಕ್ಕಳು ನಾವು ನಿಜವಾಗಿಯೂ ಈ ಸ್ಟೇಜಿನ ಮುಂಭಾಗದಲ್ಲಿ ಆ ಮಾತನ್ನು ಅಲ್ಲಿ ಉಲ್ಲೇಖಿಸಿದ್ದಾರೆ. ಯಾರು ಶಾಂತಿಗಾಗಿ ಶ್ರಮಿಸುವವರು ಅವರು ಭಾಗ್ಯವಂತರು, ಅವರೇ ದೇವರ ಮಕ್ಕಳು. ಪ್ರೀತಿಯ ಬಂಧುಗಳೇ, ಬಂಧುತ್ವವನ್ನು ಆಚರಿಸಲು ನಮಗೆ ಒಂದು ಸುಯೋಗ ಇಲ್ಲಿ ಒದಗಿ ಬಂದಿದೆ. ಕ್ರಿಸ್ತ ಜನನದ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಧರ್ಮದ ಮುಖಂಡರೊಟ್ಟಿಗೆ ಸೇರಿ ಈ ಧರ್ಮವನ್ನು ರಕ್ಷಣೆ ಮಾಡುವಂಥ ವ್ಯಕ್ತಿಗಳೊಟ್ಟಿಗೆ ಸೇರಿ ಬಂಧುತ್ವ ಕ್ರಿಸ್ಮಸನ್ನು ಈ ಒಂದು ವೇದಿಕೆಯಲ್ಲಿ ನಾವು ಆಚರಿಸಲು ನಿಮ್ಮೊಂದಿಗೆ ನಾವಿದ್ದೇವೆ. ನಿಜವಾಗಿ ನಮಗೆ ದೇವರು ಕೊಟ್ಟ ಒಂದು ಅದ್ಭುತ ದಿನ. ನಿಮಗೆಲ್ಲರಿಗೂ ಈ ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮದ ಮೊದಲ ಬಾರಿಗೆ ಎಲ್ಲರನ್ನೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಟ್ಟಿಯಾದ ಒಂದು 2 ಕೈ ಚಪ್ಪಳ ಮೂಲಕ ನಮ್ಮನ್ನೇ ನಾವು ದೇವರಿಗೆ ಹರಸೋಣ. ಇಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡೋಣ. ಬಂಧುಗಳೇ, ಬಂಧುತ್ವ ದಿನವು ಇಂದು ನಾವು ಆಚರಣೆಯನ್ನು ಇಲ್ಲಿ ಮಾಡಲು ನಮಗೆ ಅನುವು ಮಾಡಿಕೊಟ್ಟಿದೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿರೀಕ್ಷಿಸುವ ಅನೇಕ ಗಣ್ಯ ವ್ಯಕ್ತಿಯರಿದ್ದಾರೆ. ಕೆಲವರು ಇಲ್ಲಿ ಆಗಮಿಸಿದ್ದಾರೆ, ಇನ್ನು ಕೆಲವರನ್ನು ನಾವು ಇಲ್ಲಿ ನಿರೀಕ್ಷೆಯಲ್ಲಿ ಇದ್ದೇವೆ. ಶ್ರೀ ಎಸ್ ಬಿ ಮೊಹಮ್ಮದ್ ಧಾರಿಮಿ, ಹಿರಿಯ ಮುಸ್ಲಿಂ ಧಾರ್ಮಿಕ ಮುಖಂಡರು, ಉಪ್ಪಿನಂಗಡಿ. ಶ್ರೀ ಬಾಲಕೃಷ್ಣ ರೈ ಪೊರ್ದಾಳ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಶಿಕ್ಷಕರು, ಲಿಟಲ್ ಫ್ಲವರ್ ಶಾಲೆ ಪುತ್ತೂರು. ವಂದನೀಯ ಸುನಿಲ್ ಪ್ರವೀಣ್ ಪಿಂಟೋ, ಮುಖ್ಯ ಶಿಕ್ಷಕರು, ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಕಡಬ, ಇವರು ಇಂದು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಹಾಗೂ ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಬರಲಿಕ್ಕಿದ್ದಾರೆ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಕುಮಾರಿ ಸ್ಟೆಲ್ಲಾ ವರ್ಗೀಸ್, ಮಾನ್ಯ ಸಹಾಯಕ ಆಯುಕ್ತರವರು, ಪುತ್ತೂರು. ಶ್ರೀಮತಿ ವಿದ್ಯಾ ಎಂ ಕಾಳೆ, ಮಾನ್ಯ ಪೌರಾಯುಕ್ತರು, ಪುತ್ತೂರು ಪುರಸಭೆ ನಗರಸಭೆ. ಶ್ರೀ ಕಿರಣ್ ಜಾನ್ಸನ್ ಡಿಸೋಜಾ, ಪೊಲೀಸ್ ಅಧೀಕ್ಷಕರು, ಪುತ್ತೂರು. ಶ್ರೀ ಆಂಜನೇಯ ರೆಡ್ಡಿ, ಪೊಲೀಸ್ ಅಧೀಕ್ಷಕರು, ಪುತ್ತೂರು. ಶ್ರೀ ಎಸ್ ಬಿ ಕೂಡಲಗಿ, ತಹಶೀಲ್ದಾರರು, ಪುತ್ತೂರು. ಶ್ರೀಮತಿ ಜಾಸ್ಲಿನ್ ಜೆ ಫೆರ್ನಾಂಡಿಸ್, ಅಬಕಾರಿ ನಿರೀಕ್ಷಕರು, ಪುತ್ತೂರು ವಿಭಾಗ. ಹಾಗೂ ಶ್ರೇಷ್ಠ ಗುರುಗಳು, ಧರ್ಮ ಪ್ರಾಂತ್ಯ, ವಂದನೀಯ ಜೋಸೆಫ್ ಪರಂಬಿಲ್, ರೆಕ್ಟರ್, ಸ್ಯಾಂಟ್ ಥಾಮ್ ಗುರುಮಂದಿರ. ವಂದನೀಯ ವಿಜಯ ಹಾರ್ವಿನ್, ಸಂಚಾಲಕರು, ಸುಧಾನ ವಿದ್ಯಾಸಂಸ್ಥೆಗಳು, ಪುತ್ತೂರು. ಶ್ರೀ ವಿಷ್ಣು ಪ್ರಸಾದ್ ಸಿ,
ಕ್ಷೇತ್ರ ಶಿಕ್ಷಣಾಧಿಕಾರಿ ಕುಪುತ್ತೂರು, ಡಾಕ್ಟರ್ SN ಅಮೃತ್ ಮಲ್ಲ ಆಯುರ್ವೇದ ವೈದ್ಯರು ಹಾಗೂ ಬರಹಗಾರರು, ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಡಾಕ್ಟರ್ UP ಶಿವಾನಂದ ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಮಾಧ್ಯಮ ಸಂಸ್ಥೆ ಪುತ್ತೂರು, ಹಾಜಿ ಶ್ರೀ ಹಾಜಿ BS ಅಬ್ಬಾಸ್ ಮದನಿ ಖತೀಬ್, ಶ್ರೀ ಸಿದ್ದಿಕ್ ನಿರಾಜೆ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಶ್ರೀ ಬಲರಾಮ್ ಆಚಾರ್ಯ ವ್ಯವಸ್ಥಾಪಕ ನಿರ್ದೇಶಕರು GL ಗ್ರೂಪ್, ಶ್ರೀ ಪ್ರಕಾಶ್ ಕಾಮತ್ ರಾಧಾಸ್ ಟೆಕ್ಸ್ಟೈಲ್ ಪುತ್ತೂರು ಇವರು ಸಂಗಡ ಉಳಿದವರು ನಮ್ಮೊಟ್ಟಿಗೆ ಸೇರಲಿದ್ದಾರೆ. ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ಅಂದಗಾಣಿಸಲು ಅವರು ಸಹಕರಿಸುವರು ಎಂಬ ನಮ್ಮ ನಂಬುಗೆ. ಈಗ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸಲಿದ್ದೇವೆ. ಆ ಪ್ರಾರ್ಥನಾ ನೃತ್ಯವನ್ನು ಈಗ ನಮ್ಮ ಮುಂದೆ ನೃತ್ಯ ಪ್ರದರ್ಶನ ಮೂಲಕ ಪ್ರದರ್ಶಿಸಲಿದ್ದಾರೆ ಸೆಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು. जिसने रचा ये संसार, जिसने रचा ये संसार, हर पल उसका करूं अभिनंदन, उसका भजन करूं मैं, जिसने रचा ये संसार। छम छम पग पग छन छन पवन चलत है सन 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 सन। मन में छम छम पग पग छन छन पवन चलत है सन 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 सन। झूम रहा है तन मन जिसने रचा ये संसार वो सबका आधार।
जिसने रचा ये संसार। ಉತ್ತಮವಾದ ನೃತ್ಯದೊಂದಿಗೆ ದೇವರ ಅನುಗ್ರಹವನ್ನು ನಮ್ಮ ಮುಂದೆ ಬೀಡಿದಂಥ ಮಕ್ಕಳಿಗೆ ವಂದನೆಗಳು. ಬಂಧುಗಳೇ, ಬಂಧುತ್ವ ಕ್ರಿಸ್ಮಸ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ನಿಮ್ಮೆಲ್ಲರನ್ನು ಸ್ವಾಗತ ನೃತ್ಯದ ಮೂಲಕ ಸ್ವಾಗತಿಸಲು ಮುಂದೆ ಬರಲಿಕ್ಕಿದ್ದಾರೆ ಬೆಥನಿ ಶಾಲೆಯ ಮಕ್ಕಳು. ಈಗ ಈ ವೇದಿಕೆಗೆ ಸುಸ್ವಾಗತ, ಆರತಿ ಬೆಳಗುತ್ತಾ ಸುಸ್ವಾಗತ, ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸುಸ್ವಾಗತ, ಕರಗಳ ಮುಗಿಯುತ್ತಾ ಸುಸ್ವಾಗತ, ಆರತಿ ಬೆಳಗುತ್ತಾ ಸುಸ್ವಾಗತ, ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಇಂದು ಸಂಭ್ರಮದ ಸುದಿನ, ಹೂಮಳೆ ಸುರಿಸಿಸುವಾತಿ ಹಾಡು ಇಂದು ಸುಮಧುರ ಸುಸಮಯ, ನಲ್ಲಿ ನಲಿದು ಹೆಜ್ಜೆ ತಾಳದಿಂದ ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ ಸ್ವಾಗತ ಕೋರುನಿ ಮನವೇ ಸ್ವಾಗತ ಕೋರುನಿ, ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ. ಓ ಓ
pa sa ga ma pa sa pa pa ga ma pa sa ni pa ma ga sa ga ma pa ni sa ga ga sa ga ma pa ga ma ga sa ma ga sa ni pa ni sa pa sa ni pa ma ga ma pa sa ma ga sa ni pa ni sa pa sa ni pa ma ga ma ga sa ga sa sa ga 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 sa sa ma ma ga 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 pa pa ma ma ni ni ga ma pa ni sa ga ma sa ga ni sa ni pa pa sa ni ga ma pa ni sa ఆనందం విస్మయం అవర్ణనీయమీ ప్రపంచం അതിലെത്രയോ മോഹനമാമീ ഭൂമി നിത്യവും നിത്യവും നൂതനമീ സൃഷ്ടിജാലം സർവം അനശ്വരനാം ജഗദീശ്വരന്റെ അനുപമ സ്നേഹഭാവം അനുപമ സ്നേഹഭാവം അനുപമ സ്നേഹഭാവം ಸುಸ್ವಾಗತ ಕರಗಳ ಮುಗಿಯುತ್ತಾ ಸುಸ್ವಾಗತ ಆರತಿ ಬೆಳಗುತ್ತಾ ಸುಸ್ವಾಗತ ನೆರೆದಿಹ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ ಸ್ವಾಗತ ಆತ್ಮೀಯ ಸ್ವಾಗತ ಹಾರ್ದಿಕ ಸ್ವಾಗತ ಒಲುಮೆಯ ಸ್ವಾಗತ. ಎಸ್, ಉತ್ತಮವಾದ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಸ್ವಾಗತಿಸಿದ ಬೆಥೆನಿ ಶಾಲಾ ಮಕ್ಕಳಿಗೆ ಅಭಿವಂದನೆಗಳು, ಧನ್ಯವಾದಗಳು. ಪ್ರಿಯರೇ, ಕ್ರಿಸ್ಮಸ್ ಎಂಬುದು ಕೇವಲ ಕ್ರಿಶ್ಚಿಯನರ ಹಬ್ಬವಲ್ಲ. ನಾವೆಲ್ಲ ಜಗತ್ತಿನಾದ್ಯಂತ ನೋಡುವುದಾದರೆ ಈ ಹಬ್ಬವು ಪ್ರತಿಯೊಂದು ಧರ್ಮದ ಜಾತಿ ಎಲ್ಲರೂ ಸೇರಿ ನಡೆಸುವಂಥ ಒಂದು ಹಬ್ಬ. ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾವು ನೋಡುವುದಾದರೆ ಹಬ್ಬದ ವಾತಾವರಣ ಹೇಗೆ ಅದನ್ನು ವಿಜೃಂಭಣೆಯಿಂದ ಅವರು ಆಚರಿಸುತ್ತಾರೆ ನಾವೆಲ್ಲ ನೋಡಿದ್ದೇವೆ. ಬಂಧುತ್ವ ಕ್ರಿಸ್ಮಸ್ ಎಂಬುದು ಒಂದು ಈ ಕಾನ್ಸೆಪ್ಟ್ ಬಂದದ್ದು ಬಂಧುಗಳೊಂದಿಗೆ, ಇತರ ಬಂಧುಗಳೊಂದಿಗೆ ಸೇರಿ ಕ್ರಿಸ್ಮಸ್ಸನ್ನು ಸೆಲೆಬ್ರೇಟ್ ಮಾಡಬೇಕೆಂದ ಎಂಬ ಹುಮ್ಮಸ್ಸಿನಿಂದ ನಮ್ಮ ಕ್ರೈಸ್ತ ಸಮುದಾಯದ ಹಿರಿಯರು ಅದನ್ನು ಒತ್ತಿ ಹೇಳಿದರು. ಪುತ್ತೂರಿಗೆ ಅದನ್ನು ಪರಿಚಯಿಸಿ ಜನಕವನ್ನು ಕೊಟ್ಟವರು ನಮ್ಮ ಧರ್ಮಗುರುಗಳಾದಂಥ ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ನಸ್. ಇಂದು ಈ ಬಂಧುತ್ವ ಕ್ರಿಸ್ಮಸ್ ಇಷ್ಟು ಜನರು ಸೇರಿ ನಾವು ಇದನ್ನು ಆಚರಿಸಲಿಕ್ಕೆ ಕಾರಣ ಇದೆ ನಮ್ಮ ಫಾದರಿನ ಒಂದು ಕರೆಯೋಲೆ. ಇದಕ್ಕೆ ಎಲ್ಲರೂ ಸ್ಪಂದಿಸಿ ನಾವೆಲ್ಲರೂ ಬಂದಿದ್ದೇವೆ. ನಮಗೆಲ್ಲರಿಗೂ ಹಾಗೂ ಗಣ್ಯರಿಗೂ ಸ್ವಾಗತಿಸಲು ಈಗ ಮುಖ್ಯ ಗುರುಗಳಾದಂಥ ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ನಸ್ ಮುಂದೆ ಬರ್ತಾರೆ. ನಿಮ್ಮನ್ನೆಲ್ಲರೂ ಸ್ವಾಗತಿಸಲು ಈಗ ಅವರನ್ನು ನಾವು ಕೇಳೋಣ. ಎಲ್ಲರಿಗೂ ಶುಭ ಸಂಜೆ ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇಂದಿನ ಈ ಶುಭ ವೇಳೆಯಲ್ಲಿ ನೆರೆದಂಥ ಎಲ್ಲ ಪೂಜ್ಯ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಆಹ್ವಾನಿತ ಅತಿಥಿ ಅಭ್ಯಾಗತರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರರೇ, ಯುವಜನರೇ, ಎಲ್ಲ ಮಕ್ಕಳೇ, ಕ್ರಿಸ್ಮಸ್ ಎಂಬುದು ಕೇವಲ ಒಂದು ಹಬ್ಬವಲ್ಲ, ಅದೊಂದು ಭರವಸೆ, ಅದೊಂದು ಬೆಳಕು, ಅದೊಂದು ವಿಸ್ಮಯ. ಹೌದು ಪ್ರಿಯರೇ, ವಿಶ್ವಕ್ಕೆ ಶಾಂತಿ ಸಹಬಾಳ್ವೆಯ ಮೌಲ್ಯಗಳನ್ನು ಸಾರಿದ ಯೇಸು ಕ್ರಿಸ್ತನ ಜನ್ಮದಿನವಿದು. ಇಳಿಗೆ ಇಳಿದು ಯೇಸು ಬಂದನು,
ಶಾಂತಿ ಪ್ರೀತಿಯ ನಮಗೆ ತಂದನು. ಕ್ರಿಸ್ತ ಜನನವು ಎಷ್ಟು ಚೆಂದವು, ಆನಂದ ತಂದನು ಯೇಸು ಕಂದನು. ಯೇಸುವಿನ ಈ ಸಂದೇಶವನ್ನು ಸಾರಲು ನಾವಿಲ್ಲಿ ಸರ್ವಧರ್ಮ ಸಮನ್ವತೆಯ ಸಂಕೇತವಾಗಿ ಬಂಧುತ್ವ ಕ್ರಿಸ್ಮಸ್ ಆಯೋಜಿಸಿದ್ದೇವೆ. ನೆರೆದಂಥ ಎಲ್ಲರನ್ನೂ ಪ್ರೀತಿ ಸಂತೋಷದಿಂದ ಸ್ವಾಗತಿಸಲು ತುಂಬ ಹೃದಯದಿಂದ ನಿಮ್ಮ ಮುಂದೆ ನಾನು ನಿಂತಿರುವೆನು. ನಿಜವಾದ ನೆಮ್ಮದಿ ಎಂಬುದು ಸರಳತೆ ಎಂಬ ಬಡತನದಲ್ಲಿರುವುದೇ ಹೊರತು ಆಡಂಬರವೆಂಬ ಶ್ರೀಮಂತಿಕೆಯಲ್ಲಿ ಅಲ್ಲ. ನಾಲೆಡ್ಜ್ ಈಸ್ ದ ಟ್ರೆಜರ್, ಬಟ್ ಜಡ್ಜ್ಮೆಂಟ್ ಈಸ್ ದ ಟ್ರೆಜರ್ ಆಫ್ ವೈಸ್ ಮ್ಯಾನ್. ಹೀಗೆ ಅತ್ಯಂತ ಸರಳ ವ್ಯಕ್ತಿತ್ವ, ಜ್ಞಾನ ಭಂಡಾರದ ಧಾರ್ಮಿಕ ಮುಖಂಡ ಶ್ರೀ SB ಮೊಹಮ್ಮದ್ ದಾರಿಮಿ ಇವರು, ಹಿರಿಯ ಮುಸ್ಲಿಂ ಧಾರ್ಮಿಕ ಮುಖಂಡರು ಉಪ್ಪಿನಂಗಡಿ ಇವರು, ಇವರಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. Your talent is God's gift to you. What you do with it is your gift back to God. ನಮಗಾಗಿ ಏನನ್ನು ಬಯಸಬೇಡಿ, ಎಲ್ಲವನ್ನೂ ಇತರಿಗಾಗಿ ಮಾಡಿ ಎಂದು ಸ್ವಾಮಿ ವಿವೇಕಾನಂದರು ನುಡಿದಂತೆ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಕೇವಲ ಪುತ್ತೂರು ಅಲ್ಲದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತನ್ನ ಕಂಠ ಸಿರಿಯಿಂದ ಪ್ರಸಿದ್ಧಿ ಹೊಂದಿದ ಬಹುಮುಖ ಪ್ರತಿಭೆ ನಮ್ಮೆಲ್ಲರ ನೆಚ್ಚಿನ ಶ್ರೀ ಬಾಲಕೃಷ್ಣ ರೈ ಪೊರ್ದಾಳ್, ನಮ್ಮ ಮಾಸ್ಟ್ರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಶಿಕ್ಷಕರು, ಖ್ಯಾತ ವ್ಯಾಜ್ಞರು ನಮ್ಮೊಂದಿಗಿದ್ದಾರೆ. ಶ್ರೀ ಬಾಲಕೃಷ್ಣ ರೈ ಅವರೇ, ನಿಮಗೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೇವೆ. Your talent determines what you can do. Your motivation determines how much you are willing to do. Your attitude determines how well you do it. ಹೀಗೆ ಒಬ್ಬ ಕೌಶಲ್ಯ ಭರಿತ ಸ್ಫೂರ್ತಿದಾಯಕ ವ್ಯಕ್ತಿ. ನಿನ್ನ ಮನಸ್ಸು ಧನಾತ್ಮಕವಾದರೆ ಜೀವನವು ಧನಾತ್ಮಕ ಎಂದು ಸದಾ ಬೆಳವಣಿಗೆ ಅವಕಾಶ ಕಂಡುಕೊಂಡವರು ವಂದನೀಯ ಸುನಿಲ್ ಪಿಂಟೋರವರು, ಮುಖ್ಯ ಗುರುಗಳು, ಸಂತ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಕಡಬ. ಫಾದರ್, ತಮಗೂ ಆತ್ಮೀಯ ಸ್ವಾಗತ. ಸಾತ್ವಿಕರಿಗೆ ನಿಲುಕದ ನಿಧಿ ಇಲ್ಲ, ಸರಳ ಜೀವಿಗೆ ಎಂದಿಗೂ ಸೋಲಿಲ್ಲ. ಸಮಾಧಾನ ಹಾಗೂ ಸಾಧನೆ ಎಂಬ ದ್ವಿರತ್ನಗಳ ಸರಳ ವ್ಯಕ್ತಿತ್ವ ಅತಿ ವಂದನೀಯ ಡಾಕ್ಟರ್ ಎಲ್ಡೋ ಪುತ್ತೆನ್ ಖಂಡಿತಿಲ್, ಕೋರ್ ಎಪಿಸ್ಕೋಪ, ಶ್ರೇಷ್ಠ ಗುರುಗಳು, ಪುತ್ತೂರು ಧರ್ಮ ಪ್ರಾಂತ್ಯ, ಅವರು ನಮ್ಮೊಂದಿಗೆ ಇವತ್ತು ಇರುವುದು ನಮಗೆಲ್ಲರಿಗೂ ಸಂತೋಷ. ವಂದನೀಯರೇ, ತಮಗೂ ಹೃದಯಾಂತರಾಳದಿಂದ ಸ್ವಾಗತವನ್ನು ಬಯಸ್ತೇನೆ. ದೃಷ್ಟಿ ಪವಿತ್ರವಾಗಿರಲಿ, ಭಾವ ಶುದ್ಧವಾಗಿರಲಿ, ಬದುಕು ಭಕ್ತಿಯಿಂದ ಕೂಡಿರಲಿ. ನಮ್ಮ ಕರೆಗೆ ಓಗೊಟ್ಟು ತಮ್ಮ ಶ್ರೇಷ್ಠ ಗುಣವನ್ನು ಅನ್ಯೋನ್ಯತೆ ಎಂಬ ಪವಿತ್ರ ಬಂಧನಕ್ಕೆ ಹಲವಾರು ಸಾಕ್ಷಿಯಾಗಿದ್ದೀರಿ. ಅನೇಕ ಮಹನೀಯರು ಇಂದು ಗೌರವ ಸ್ಥಾನವನ್ನು ಅಲಂಕರಿಸಿದ್ದಾರೆ. ವಂದನೀಯ ವಿಜಯ್ ಹಾರ್ವಿನ್ ಅವರು ಸಂಚಾಲಕರು, ಸುಧಾನಾ ವಿದ್ಯಾಸಂಸ್ಥೆಗಳು. ಡಾಕ್ಟರ್ SN ಅಮೃತ್ ಮಲ್ಲ, ಆಯುರ್ವೇದ ವೈದ್ಯರು ಹಾಗೂ ಬರಹಗಾರರು. ಶ್ರೀ ಈಶ್ವರ ಭಟ್ ಪಂಜುಗುಡ್ಡೆ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಮಹಾಲಿಂಗೇಶ್ವರ ದೇವಸ್ಥಾನ, ಪುತ್ತೂರು. ಡಾಕ್ಟರ್ UP ಶಿವಾನಂದ, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು, ಪುತ್ತೂರು. ಶ್ರೀ ಅಲ್ ಹಾಜಿ BS ಅಬ್ಬಾಸ್ ಮದನಿ, ಖತೀಬ್, ಬದ್ರಿಯಾ ಜುಮ್ಮಾ ಮಸೀದಿ, ಪುತ್ತೂರು. ಶ್ರೀ ಸಿದ್ದೀಕ್ ನೀರಾಜೆ, ಅಧ್ಯಕ್ಷರು, ಕರ್ನಾಟಕ ಪತ್ರಕರ್ತರ ಸಂಘ. ಶ್ರೀ ಬಲರಾಮ್ ಆಚಾರ್ಯ, ವ್ಯವಸ್ಥಾಪಕ ನಿರ್ದೇಶಕರು, GL ಗ್ರೂಪ್, ಪುತ್ತೂರು. ಶ್ರೀ ಪ್ರಕಾಶ್ ಕಾಮತ್, ರಾಧಾಸ್ ಟೆಕ್ಸ್ಟೈಲ್, ಪುತ್ತೂರು. ಇವರೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ನಾನು ಬಯಸ್ತೇನೆ. ಅಂತೆಯೇ ನಮ್ಮ ಸಹಾಯಕ ಧರ್ಮಗುರುಗಳು ವಂದನೀಯ ಮರ್ವಿನ್ ಲೋಬೋ,
ನಮ್ಮ ಚರ್ಚಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಶ್ರೀಯುತ ಜೆರಾಲ್ಡ್ ಡಿ ಕಾಸ್ಟಾ, ಕಾರ್ಯದರ್ಶಿ ಎವ್ಲಿನ್ ಡಿಸೋಜಾ, ಸಂಯೋಜಕರಾದ ಜಾನ್ ಡಿಸೋಜಾ, ಚರ್ಚ್ ಪಾಲನಾ ಮಂಡಳಿ ಎಲ್ಲ ಸದಸ್ಯರಿಗೆ, ಎಲ್ಲ ನಮ್ಮ ಕಾನ್ವೆಂಟ್ಗಳ ಧರ್ಮ ಭಗಿನಿಯರಿಗೆ, ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳಿಗೆ, ಎಲ್ಲ ವಿದ್ಯಾರ್ಥಿನಿಯರಿಗೆ, ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಚರ್ಚಿನ ಹಾಗೂ ನೆರೆಹೊರೆಯ ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ನಮ್ಮ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಈಗಾಗಲೇ ನಮಗೆ ಭೇಟಿ ಕೊಟ್ಟು ಅವರ ಸಂದೇಶವನ್ನು ಕೊಟ್ಟಿರ್ತಾರೆ. ಈ ದಿನ ಸಂಜೆ ಅವರಿಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಇದೆಯಂತ ಅವರು ಮಧ್ಯಾಹ್ನ ಇಲ್ಲಿ ಬಂದು ಭೇಟಿ ಮಾಡಿ ಅವರು ಶುಭಾಶಯವನ್ನು ಕೋರಿದ್ದಾರೆ. ಹಾಗೆಯೇ ನಮ್ಮ ಕೆಲವು ಅಧಿಕಾರಿಗಳು, ಕುಮಾರಿ ಸ್ಟೆಲ್ಲ ವರ್ಗೀಸ್, KES ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ವಿಭಾಗ, ಶ್ರೀ ವಿದ್ಯಾ ಎಂ ಖಾಳೆ ಮಾನ್ಯ ಪೌರಾಯುಕ್ತರು ನಗರಸಭೆ ಪುತ್ತೂರು, ಶ್ರೀ ಕಿರಣ್ ಜಾನ್ಸನ್ ಡಿಸೋಜಾ ಪೊಲೀಸ್ ಅಧೀಕ್ಷಕರು ಪುತ್ತೂರು, ಶ್ರೀ ಆಂಜನೇಯ ರೆಡ್ಡಿ ಪೊಲೀಸ್ ಉಪ ಅಧೀಕ್ಷಕರು ಪುತ್ತೂರು, ಶ್ರೀ SB ಕೋಡಲಗಿ KSAS ತಹಶೀಲ್ದಾರರು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಪುತ್ತೂರು, ಶ್ರೀಮತಿ ಜಾಸ್ಲಿನ್ ಜೆ ಫರ್ನಾಂಡಿಸ್ ಅಬಕಾರಿ ನಿರೀಕ್ಷಕರು ಪುತ್ತೂರು, ಅವರೆಲ್ಲರೂ ನಮಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಕೆಲವರು ನಂತರ ನಮ್ಮನ್ನು ಸೇರಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹೆಲೆನ್ ಕೆಲ್ಲರ್ ನುಡಿದಂತೆ, ಎಲೋನ್ ವಿ ಕ್ಯಾನ್ ಡೂ ಅ ಲಿಟಲ್, ಟುಗೆದರ್ ವಿ ಕ್ಯಾನ್ ಡೂ ಸೋ ಮಚ್. ಕನಸಿನ ಮೊಳಕೆಗೆ ನೀರುಣಿಸೋಣ, ಮರವಾಗಿ ಬೆಳೆಯಲು ಕೂಡಿ ಬಾಳೋಣ. ಜಾತಿ ಮತ ಭೇದ ಭಾವವೆನ್ನದೆ ಜೊತೆಗೂಡಿದ ಎಲ್ಲರನ್ನೂ ನನ್ನ ಮನದಾಳದಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯರೇ, ಶಾಂತಿ, ಪ್ರೀತಿ ಮತ್ತು ಕರುಣೆಯ ಸಂದೇಶ ಸಾರಿದ ಯೇಸು ಕ್ರಿಸ್ತರ ಜನನವು ನಮಗೆ ನಿಮಗೆಲ್ಲರಿಗೂ ಸಂತಸ, ಸಮೃದ್ಧಿ ಮತ್ತು ಬೆಳಕು ತುಂಬಲಿ ಎಂದು ಹಾರೈಸುತ್ತಾ, ಮಗದೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದ ನಮ್ಮ ವಂದನೀಯ ಅತಿ ವಂದನೀಯ ಧರ್ಮಗುರುಗಳಾದಂಥ ಲಾರೆನ್ಸ್ ಮಸ್ಕರನ್ಸ್ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಎಲ್ಲರಿಗೂ ಇಂಥ ಒಂದು ಸುಸಂದರ್ಭವನ್ನು ಒದಗಿಸಿ ಅವರು ಕೊಟ್ಟಿದ್ದಾರೆ. ನಿಮ್ಮೆಲ್ಲರನ್ನು ಈಗ ಸ್ವಾಗತಿಸಿ ಅವರ ಮಾತಿನಲ್ಲಿ ನಿಮಗೆ ಸ್ವಾಗತಿಸಿದ್ದಾರೆ. ಆದುದರಿಂದ ನಾನು ಇಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಅತಿಥಿಗಳು ಹಾಗೂ ಎಲ್ಲ ಕಾನ್ವೆಂಟಿನ ಮುಖ್ಯಸ್ಥರು, ಶಾಲಾ ಮುಖ್ಯಸ್ಥರು, ಚರ್ಚಿನ ಉಪಾಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಸಂಯೋಜಕರು, ಧರ್ಮಗುರುಗಳು ದಯವಿಟ್ಟು ವೇದಿಕೆಗೆ ಬರಲು ನಾವು ಕೋರಿಕೊಳ್ಳುತ್ತಿದ್ದೇವೆ. ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಅವರು ಮುಂದೆ ಬರಬೇಕು. ಬನ್ನಿ, ಎಲ್ಲರೂ ಬನ್ನಿ. ಹಸನ್ರವರೇ ಬನ್ನಿ 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 ಎಲ್ಲರೂ ಬನ್ನಿ. ಕಾನ್ವೆಂಟಿನ ಮುಖ್ಯಸ್ಥರು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ದಯವಿಟ್ಟು ಮುಂದೆ ಬರಬೇಕು. ಮಾತಿನ ಮೂಲಕ ನಿಮ್ಮನ್ನು ಸ್ವಾಗತಿಸಿದ್ದಾರೆ. ಈಗ ನಮ್ಮ ಪ್ರೀತಿಯ ದ್ಯೋತಕವಾದ ಶಾಲ್ಗಳನ್ನು ಹಾಕುವ ಮೂಲಕ ನಮ್ಮ ಧರ್ಮಗುರುಗಳು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಿಯರೇ, ಎಲ್ಲರೂ ಕೈ ಚಪ್ಪಳೆ ಮೂಲಕ ಇವರನ್ನು ನಾವು ಅಭಿನಂದಿಸೋಣ. ಇವರು ನಮ್ಮ ಪ್ರೀತಿಯ ಕರೆಯೊಲೆಗೆ ಇಲ್ಲಿ ಆಗಮಿಸಿದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನು ನಾವೀಗ ಸ್ವಾಗತಿಸ್ತಾ ಇದ್ದೇವೆ. ಶಾಲ್ ಅನ್ನು ಹಾಕುವ ಮೂಲಕ ಅವರನ್ನು ನಾವು ಸಾಂಕೇತಿಕವಾಗಿ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತಿಸುತ್ತಿದ್ದೇವೆ.
ಹೌದು, ಕೈ ಚಪ್ಪಳೆಯನ್ನು ನಾವು ನಿರಂತರ ಮಾಡ್ತಾ ಇರಬೇಕು. ಯಾಕೆ ಅಂತೇಳಿದರೆ ಎಲ್ಲರೂ ಗಣ್ಯರು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಈ ಬಂಧುತ್ವ ಕ್ರಿಸ್ಮಸ್ಗೆ ಸಾಕ್ಷಿಗಳಾಗಿದ್ದಾರೆ. ಇವರನ್ನು ನಾವು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಶಾಲು ಹಾಕುವ ಮೂಲಕ ಎಲ್ಲರನ್ನು ಸ್ವಾಗತಿಸಿದ ನಮ್ಮ ಧರ್ಮಗುರುಗಳಿಗೆ ವಂದನೆಗಳು. ಬಂಧುಗಳೇ, ನಮ್ಮದೊಂದು ಸಂಪ್ರದಾಯವಿದೆ ಅಲ್ವಾ? ಪ್ರತಿಯೊಂದು ಸಂಭ್ರಮವನ್ನು ನಾವು ಆಚರಣೆ ಮಾಡುವುದು ಕೇಕ್ ಕತ್ತರಿಸುವ ಮೂಲಕ. ಇಂದು ಈ ಬಂಧುತ್ವ ಕ್ರಿಸ್ಮಸ್ನ ಕೇಕನ್ನು ನಾವು ಈಗ ಈ ನಮ್ಮ ಅತಿಥಿಗಳ ಸಮ್ಮುಖದಲ್ಲಿ ಕತ್ತರಿಸಲಿದ್ದೇವೆ. ಅದರ ಮುಂದಾಳುತನವನ್ನು ನಮ್ಮ ಚರ್ಚಿನ ಸಮುದಾಯದ ಹಿರಿಯರು ಹಾಗೂ ನಮ್ಮ ಈ ಧರ್ಮಗುರುಗಳು ಅತಿ ವಂದನೀಯ ಲಾರೆನ್ಸ್ ಮಸ್ಕರ್ಣಸ್ ಅವರೊಡನೆ ಸೇರಿ ಈಗ ಕೇಕ್ ಕತ್ತರಿಸುವ ಮೂಲಕ ಈ ಬಂಧುತ್ವ ಕ್ರಿಸ್ಮಸ್ನ ಸಂತೋಷವನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳಲು ಈಗ ಮುಂದೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಬನ್ನಿ. ಫಾದರ್ ಲಾರೆನ್ಸ್ ಮಸ್ಕರ್ಣಸ್ನವರಿಗೆ ಈಗ ಸ್ವಾಗತದ ಒಂದು ಶಾಲನ್ನು ಹಾಕಲಿಕ್ಕಿದ್ದಾರೆ ಫಾದರ್ ಸುನಿಲ್ ರವರು. ಎಲ್ಲರೂ ಒಂದು ಫೋಟೋ ತೆಗೀರಿ ನೋಡುವ. ಹೌದು, ಸ್ವಲ್ಪ ಹತ್ತಿರ ಬಂತೀರಾ? ಯುವಕರದಲ್ಲಿ ಆಗ್ತದಾ? ಎಸ್. ಸಂತೋಷ ನಮಗೆ. ಈಗ ಕೇಕ್ ಕಟ್ ಮಾಡುವ ಸಮಯ. ಎಲ್ಲ ಗಣ್ಯರು ಮುಂದೆ ಬನ್ನಿ. ಫಾದರ್ ಹಾಗೂ ಗಣ್ಯರು ಮುಂದೆ ಬಂದು ಈ ಸಾಂಪ್ರದಾಯಿಕ ಕೇಕ್ ಕಟ್ ಮೂಲಕ ಈ ಒಂದು ಸಂಬಂಧಕ್ಕೆ ನಾವು ಬಂಧುತ್ವ ಕ್ರಿಸ್ಮಸ್ಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೈ ಚಪ್ಪಳೆ ತಟ್ಟೋಣ. ಈ ಒಂದು ಸಂಭ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಫಾದರ್. ಎಲ್ಲರಿಗೂ ಒಳಿತಾಗಲಿ, ಸಂತೋಷದ ಸಮಯವಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್ವ ಧರ್ಮೀಯರೊಂದಿಗೆ ಕ್ರಿಸ್ಮಸ್ ಆಚರಿಸುವುದು ಕ್ರಿಸ್ಮಸ್ ಬಂಧುತ್ವದ ಮೂಲ ಉದ್ದೇಶ. ಇಂದು ನಮ್ಮೊಂದಿಗಿದ್ದಾರೆ ಉಪ್ಪಿನಂಗಡಿ ಪರಿಸರದ ಇಸ್ಲಾಂ ಧರ್ಮದ ಹಿರಿಯ ಧಾರ್ಮಿಕ ಮುಖಂಡ ಶ್ರೀ SB ಮೊಹಮ್ಮದ್ ಧಾರಿಮಿ. ಪರಿಚಯವನ್ನು ಕೊಡಲಿಕ್ಕೆ ನಿಮ್ಮ ಮುಂದೆ ನಾನು ಸಂತೋಷ ಪಡುತ್ತಾ ಇದ್ದೇನೆ. ಮೂಲತಃ ಬಂಟ್ವಾಳ ತಾಲೂಕು ಕಲ್ಲಡ್ಕ ಸಮೀಪದ ಸುರಿಬೈಲಿನವರು. ತನ್ನ ಧಾರ್ಮಿಕ ಶಿಕ್ಷಣವಾದ ಮೌಲವಿ ಫಾಜಿಲ್ ಧಾರಿಮಿ ಎಂಬ ಧಾರ್ಮಿಕ ಉನ್ನತ ಪದವಿಯನ್ನು ಕಲ್ಲಿಕೋಟೆಯಲ್ಲಿ ಪಡೆದು ಪ್ರತಿಷ್ಠಿತ ಉಪ್ಪಿನಂಗಡಿ ಕೇಂದ್ರ ಮಸೀದಿಯಲ್ಲಿ 20 ವರ್ಷಗಳ ಕಾಲ
ಇಮಾಮ್ ಆಗಿ ಸೇವೆಗೈದು ಇಂಡಿಯನ್ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸಲು ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ಪುತ್ತೂರು MT ರಸ್ತೆಯಲ್ಲಿರುವ ಬದ್ರಿಯಾ ಮಸೀದಿ, ಮುಲ್ಕಿ ಜುಮಾ ಮಸೀದಿಯಲ್ಲಿ ಸೇವೆ ಹಾಗೂ ಕೆಮ್ಮಾರ ಶಂಸುಲ್ ಉಲೇಮಾ ವುಮನ್ಸ್ ಕಾಲೇಜಿನ ಅಧ್ಯಕ್ಷ, ರಾಜ್ಯ ಧಾರಿಮಿ ಉಲಾಮಾ ಒಕ್ಕೂಟದ ಅಧ್ಯಕ್ಷ. ಹೀಗೆ ತನ್ನ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ನಿರ್ವಹಿಸುವ ಇವರು ಇತರ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದಾರೆ. ಧಾರ್ಮಿಕ ಮುಖಂಡರಾಗಿ ಉತ್ತಮ ಸಂಘಟಕರಾಗಿರುವಂಥ ಶ್ರೀ SB ಮೊಹಮ್ಮದ್ ಧಾರಿಮಿ ಈಗ ನಮ್ಮ ಮುಂದೆ. ನಡೆದಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ಖುಷಿಯಿಂದ ಭಾಗವಹಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕ್ರೈಸ್ತ ಬಾಂಧವರಿಗೆ, ಈ ಒಂದು ಸಂಸ್ಥೆಯ, ಈ ಒಂದು ಇಗರ್ಜಿಯ ಸ್ಕೂಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರಿನ ಹೃದಯ ಭಾಗದಲ್ಲಿ ಇಂತಹ ಒಂದು ವಿಶೇಷವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಈ ದೇಶದ ಜನರಿಗೋಸ್ಕರ, ಈ ದೇಶದ ಶಾಂತಿಗೋಸ್ಕರ, ಈ ದೇಶದಲ್ಲಿ ಸೌಹಾರ್ದತೆ ಯಾವತ್ತೂ ನೆಲೆ ನಿಲ್ಲಬೇಕೆಂಬ ಸದುದ್ದೇಶವನ್ನಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ಎಂಬುದನ್ನು ನಮಗೆಲ್ಲ ತಿಳಿಯಬಹುದಾಗಿದೆ. ಬಂಧುಗಳೇ, ಇವತ್ತು ನನ್ನ ಈ ಭಾಷಣ ಇಲ್ಲಿ ಮುಖ್ಯ ಅಲ್ಲ. ಭಾಷಣ ಇವತ್ತು ಕೇಳಲಿಕ್ಕೆ ಜನರು ಇಲ್ಲ. ಭಾಷಣ ಮಾಡಿದರೆ ಅದು ಎಫೆಕ್ಟ್ ಆಗ್ತದ ಇಲ್ಲವೋ ಎಂಬ ಒಂದು ಗ್ಯಾರಂಟಿ ಕೂಡ ಇಲ್ಲ. ಆದರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಭಾಗವಹಿಸಿ ನಮ್ಮ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಪ್ರದರ್ಶಿಸುವುದಿದೆಯಲ್ಲ, ಅದೇ ಇವತ್ತಿನ ಈ ಒಂದು ಸಂದೇಶ, ನಮ್ಮ ದೇಶಕ್ಕೆ ನೀಡುವಂತಹ ಒಂದು ಸಂದೇಶ. ನಮಗೆಲ್ಲ ಗೊತ್ತಿದೆ, ಇವತ್ತು ಭಾಷಣಗಳೇ ನಮ್ಮ ದೇಶದಲ್ಲಿ ಮಾರಕವಾಗಿರುವಂತಹ ಒಂದು ಸಂದರ್ಭ. ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಅಸೆಂಬ್ಲಿಯಲ್ಲಿ ಭಾಷಣಗಳ ವಿರುದ್ಧ ಕಾಯ್ದೆ ತರುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಯಾಕೆಂತ ಕೇಳಿದರೆ, ಭಾಷಣಗಳೇ ಜನರ ಹೃದಯಗಳನ್ನು ಮುರಿಯುವಂತಹ, ಜನರ ಮಧ್ಯೆ ಕಂದಕಗಳನ್ನು ಸೃಷ್ಟಿಸುವಂತಹ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳು. ಹಿಂದೂ ಧರ್ಮ ಅಂತ ಹೇಳಿದರೆ ಅಹಿಂಸೆಯ ಧರ್ಮ. ಒಂದು ಪ್ರಾಣಿಯನ್ನು ಕೂಡ ಕೊಲ್ಲಬಾರದು ಎಂಬ ತತ್ವವನ್ನು ಇವತ್ತು ನಮ್ಮ ಎಡೆಯಲ್ಲಿ ಈ ಗೋವು ಅದು ಇದೆಲ್ಲ ಚರ್ಚೆಗಳು ಬರ್ತದಲ್ಲ, ಅದರ ಮೂಲ ಉದ್ದೇಶ ನಾವು ಅರ್ಥ ಮಾಡಿಕೊಳ್ಬೇಕು. ಹಿಂಸೆ ಸಲ್ಲದು ಎಂಬ ಒಂದು ಶ್ರೇಷ್ಠವಾದಂತಹ ಒಂದು ಆ ಪಾಠ ವಿಚಾರದ ಮೂಲಕ ಅದನ್ನು ಮನದಲ್ಲಿಟ್ಟುಕೊಂಡು ಅಂತಹ ಒಂದು ಏನು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆದರೆ ಆ ಅಹಿಂಸೆಯನ್ನು ಪ್ರತಿಪಾದಿಸುತ್ತಿರುವಂತಹ ಹಿಂದೂ ಧರ್ಮ ಇಡೀ ಜಗತ್ತಿಗೆ ಅದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ರಾಜಕೀಯದ ಕಾರಣಕ್ಕಾಗಿ ಅಹಿಂಸೆಯನ್ನೇ ಮುಂದಿಟ್ಟುಕೊಂಡು ಹಿಂಸೆ ವಿಜೃಂಭಿಸುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ನಮ್ಮ ಕ್ರೈಸ್ತ ಸಮುದಾಯದವರು ಇಲ್ಲಿ ಒಂದು ವೈದ್ಯರ ಪಾತ್ರವನ್ನು ಇಲ್ಲಿ ನಿರ್ವಹಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಉದಾಹರಣೆಯ ಮೂಲಕ. ಆ ಉದಾಹರಣೆ ಏನಂತ ಕೇಳಿದರೆ, ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಉದಾಹರಣೆ. ಒಬ್ಬಳು ಸೊಸೆ ಇದ್ದಳು, ಆ ಸೊಸೆಗೆ ಒಬ್ಬಳು ಅತ್ತೆ ಇದ್ದಳು. ಇವರ ಮಧ್ಯೆ ಯಾವತ್ತೂ ವಿರಸ, ಅವರಿಗೆ ಸರಿ ಹೊಂದುವುದಿಲ್ಲ. ಪರಸ್ಪರ ಮನೆಯಲ್ಲಿ ಗಲಾಟೆ, ಅದು ಸಾಮಾನ್ಯ ಇರುವುದೇ. ಅತ್ತೆ ಸೊಸೆಯ ಗಲಾಟೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದು ಎಲ್ಲ ಧರ್ಮದಲ್ಲಿ ಇದೆ, ಅವರಿವರಂತೆ ಇಲ್ಲ. ಹಳ್ಳಿಯಿಂದ ಡೆಲ್ಲಿವರೆಗೆ ಅತ್ತೆ ಸೊಸೆಗಳಿಗೆ ಅದು ವಿರಸ ಇರುವುದೇ. ಏನೇ ಇರಲಿ, ಈ ಅತ್ತೆ ಮತ್ತು ಸೊಸೆಯ ಮಧ್ಯೆ ಬಹಳಷ್ಟು ವಿರಸ ಆಗ್ತಾ ಇದೆ. ಒಂದು ದಿನ ಈ ಸೊಸೆ ತನ್ನ ತಂದೆಯನ್ನು ಸಂಪರ್ಕ ಮಾಡ್ತಾಳೆ. ತಂದೆ ಒಂದು ದೊಡ್ಡ ವೈದ್ಯ, ಒಂದು ಕರುಣಾಮಯಿ ವೈದ್ಯ.
ಒಳ್ಳೆಯ ವೈದ್ಯ. ಸೊಸೆ ಆ ಮಗಳು ತಂದೆಯನ್ನು ಸಂಪರ್ಕ ಮಾಡಿ ಹೇಳ್ತಾಳೆ, ತಂದೆ, ನನ್ನ ಸೊಸೆ ಏನು ಪ್ರಯೋಜನ ಇಲ್ಲ, ಮನೆಯಲ್ಲಿ ಬಹಳ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ, ನನ್ನ ಗಂಡನ ಕಿವಿಯೂದಿ ಗಂಡನ ಗುಣ ಸ್ವಭಾವ ಕೂಡ ಚೇಂಜ್ ಆಗ್ತಾ ಇದೆ, ಆದ್ದರಿಂದ ಏನಾದರೂ ಒಂದು ಪರಿಹಾರ ನೀವು ನೀಡಬೇಕು ಅಂತ ಹೇಳಿ ತಂದೆ ಹತ್ರ ಮನವಿ ಮಾಡಿಕೊಂಡಿದಾಗ ತಂದೆ ಹೇಳ್ತಾನೆ, ಮಗು ನೀನು ಬೇಸರ ಮಾಡಬೇಡ, ನಾನು ನಿನಗೆ 1 ತಿಂಗಳ ಒಂದು ಮಾತ್ರೆ ಕೊಡ್ತೇನೆ, ಗುಳಿಗೆ ಕೊಡ್ತೇನೆ, ನೀನು ಇದನ್ನು ಕೊಂಡೋಗಿ ಆ ಸೊಸೆಗೆ ಅತ್ತೆಗೆ ದಿನನಿತ್ಯ ಕೊಡಬೇಕು. ಕೊಡುವಾಗ ಯಾವುದೇ ಸಂಶಯ ಬರಬಾರದು, ಒಳ್ಳೆ ರೀತಿಯಲ್ಲಿ ನೀನು ಕೊಡಬೇಕು, ಅದು ಹಾಲಿನಲ್ಲಿ ಕಲಸಿ ಕೊಡಬೇಕು. ಅದೇ ರೀತಿ ಒಂದು 10 ಗಂಟೆ ಆಗುವಾಗ ಬಿಸಿ ನೀರೆಲ್ಲ ಮಾಡಿ ಅವಳಿಗೆ ಸ್ನಾನ ಮಾಡಿಸಬೇಕು, ಒಳ್ಳೆಯ ಫುಡ್ಡೆಲ್ಲ ಕೊಡಬೇಕು. ಹಾಗೆ ಮಾಡಿದರೆ 1 ತಿಂಗಳಾದ ನಂತರ ಈ ಮಾತ್ರೆ ಸೇವಿಸಿ ನಿನ್ನ ಸೊಸೆ ಅತ್ತೆ ಸಾಯ್ತಾಳೆ ಅಂತ, ತೊಂದರೆ ಇಲ್ಲ, ಮತ್ತೆ ನಿನಗೆ ಆರಾಮವಾಗಿ ಆ ಮನೆಯಲ್ಲಿ ಬದುಕಬಹುದಂತೆ. ಹಾಗೆ ಮಾತ್ರೆಯನ್ನು ತಂದು ಪ್ರತಿದಿನ ಕೊಡಲಿಕ್ಕೆ ಶುರುವಿಟ್ಲು ಅತ್ತೆಗೆ. ಹಾಗೆ ಇದನ್ನು ಸೇವಿಸುತ್ತಾ ಈ ಅತ್ತೆಯ ಅವಳ ಗುಣ ಸ್ವಭಾವ ಚೇಂಜ್ ಆಯಿತು. ಒಂದು 25 ದಿವಸ ಕಳೆದ ನಂತರ ಈ ಸೊಸೆಗೆ ಬಹಳ ಬೇಸರ, ಇನ್ನೇನು 5 ದಿವಸ ಕಳೆದರೆ ಈ ಅತ್ತೆ ಇಲ್ಲಿಂದ ತೀರಿ ಹೋಗ್ತಾಳೆ, ಈ ಜಗತ್ತಿನಿಂದಲೇ ಹೋಗ್ತಾಳೆ. ತಂದೆ ಹೇಳಿದ್ದಾರೆ, ಕಾರಣ ಇವಳಿಗೆ ಬೇಸರ ಆಗ್ತದೆ. ಈಗ ಮುಂಚಿನ ಅತ್ತೆಯ ಬದಲಾಗಿದ್ದಾಳೆ, ಅತ್ತೆಯ ಸ್ವಭಾವ ಉನ್ನತ ಮಟ್ಟದಲ್ಲಿದೆ, ಬಹಳ ಪ್ರೀತಿಯಿಂದ ಸೊಸೆಯನ್ನು ನೋಡಿಕೊಳ್ಳುತ್ತಾ ಇದ್ದಾಳೆ. ಹಾಗೆ 5 ದಿವಸಕ್ಕೆ ಮೊದಲು ತಂದೆಯನ್ನು ಸಂಪರ್ಕಿಸ್ತಾಳೆ. ತಂದೆ, ನನ್ನ ಅತ್ತೆ ತೀರಿ ಹೋಗಬಾರ್ದು, ಒಳ್ಳೆಯ ಗುಣವಂತೆಯಾದ ಒಂದು ಅತ್ತೆ ನನಗೆ ಸಿಕ್ಕಿದ್ದಾಳೆ, ಅವಳು ಬದಲಾಗಿದ್ದಾಳೆ, ಬಹಳ ಉತ್ಕೃಷ್ಟ ಸ್ವಭಾವವನ್ನು ಈಗ ನನ್ನೊಂದಿಗೆ ತೋರಿಸ್ತಾ ಇದ್ದಾಳೆ ಅಂತೇಳಿ. ಆಗ ಈ ವೈದ್ಯನಾದಂತಹ ತಂದೆ ಹೇಳಿದ, ಮಗು, ತಪ್ಪು ನಿನ್ನ ಅತ್ತೆದಲ್ಲ, ತಪ್ಪು ನಿನ್ನದೇ. ನೀನು ದಿನನಿತ್ಯ ಅವಳಿಗೆ ಬಿಸಿ ಬಿಸಿ ಹಾಳು ಕೊಡ್ತಿದ್ಯಲ್ಲ, ಈಗ ಬಿಸಿ ಬಿಸಿ ನೀರು ಮಾಡಿ ಅದಕ್ಕೆ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀಯಲ್ಲ, ಒಳ್ಳೆಯ ಫುಡ್ಡೆಲ್ಲ ಮಾಡಿ ಅವಳಿಗೆ ಕೊಟ್ಟಿದ್ದಲ್ಲ, ಆಗ ಅವಳ ಆ ಸ್ವಭಾವ ಗುಣ ಬದಲಾಗಿದೆ. ಅತ್ತೆಯದು ಯಾವುದೇ ತಪ್ಪಿಲ್ಲ, ಆದ್ದರಿಂದ ನಾನು ನಿನಗೆ ಕೊಟ್ಟಂತ ಮಾತ್ರೆ ಅದು ವಿಷಕಾರಿ ಮಾತ್ರೆ ಅಲ್ಲ, ಅದು ವಿಟಮಿನ್ಸ್ ಮಾತ್ರೆ, ಏನು ಹೆದರಬೇಡ, ನೀನು ನಿನ್ನ ಅತ್ತೆಯೊಂದಿಗೆ ಸುಖವಾಗಿ 100 ಕಾಲ ಬಾಳು ಮಗಳೇ ಅಂತೇಳಿ ಹಾರೈಸಿ ಕಳಿಸ್ತೇನೆ. ಈ ಒಂದು ಉದಾಹರಣೆಯ ಮೂಲಕ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ನಮ್ಮ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು, ಅಲ್ಪಸಂಖ್ಯಾತರಾಗಿ ನಾವು ಕ್ರೈಸ್ತರು ಮುಸಲ್ಮಾನರೆಲ್ಲ ಇದ್ದೇವೆ ಅಲ್ವಾ. ನಾವು ಪರಸ್ಪರ ತಿಳಿದುಕೊಳ್ಳಬೇಕು, ಪರಸ್ಪರ ಅವರವರ ಸಂಸ್ಕೃತಿಯನ್ನು ನಾವು ಗೌರವ ಕೊಡಬೇಕು. ಹಿಂದೂಗಳ ಸಂಸ್ಕೃತಿ ಏನಿದೆಯೋ ಅದಕ್ಕೆ ನಾವು ಗೌರವ ಕೊಡಬೇಕು, ಮುಸಲ್ಮಾನರ ಸಂಸ್ಕೃತಿ ಏನಿದೆಯೋ ಅದಕ್ಕೆ ಹಿಂದೂಗಳು ಕ್ರೈಸ್ತರು ಗೌರವ ಕೊಡಬೇಕು, ಪರಸ್ಪರ ಗೌರವ ಕೊಟ್ಟು. ಇವತ್ತು ನಮ್ಮ ದೇಶದಲ್ಲಿ ಪರಸ್ಪರ ಹಿಂದೂ ಮುಸ್ಲಿಂ ಅಂತ ಹೇಳಿ ಪರಸ್ಪರ ಗಲಾಟೆ ಇದೆಲ್ಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸುವುದು, ಇಲ್ಲಿ ಕ್ರೈಸ್ತ ಸಮುದಾಯ ಇಲ್ಲಿ ವೈದ್ಯರ ಪಾತ್ರವನ್ನು ನಿರ್ವಹಿಸಬೇಕಂತೇಳಿ. ಕಾರಣ ಕ್ರೈಸ್ತರ ಬಗ್ಗೆ ಯಾರಿಗೂ ಯಾವುದೇ ಯಾವುದೇ ಅಪನಂಬಿಕೆ ಇಲ್ಲ. ಕ್ರೈಸ್ತರು ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಈ ದೇಶಕ್ಕೆ ಬೇಕಾಗಿ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಅದು ಹೆಲ್ತ್ ಫೀಲ್ಡ್ ಇರಬಹುದು, ಎಜುಕೇಷನ್ ಫೀಲ್ಡ್ ಇರಬಹುದು. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಎಜುಕೇಷನ್ ಸಂಸ್ಥೆ ಇರುವುದು, ಅದೇ ರೀತಿ ಮೆಡಿಕಲ್ ಫೀಲ್ಡಿನಲ್ಲಿ ಅತ್ಯಂತ ಶ್ಲಾಘನೀಯವಾದಂತಹ ಸೇವೆಯನ್ನು ಗೈತಿರುವರು ಕ್ರೈಸ್ತರಿಗೆ ಯಾವುದೇ ಸಮುದಾಯದೊಂದಿಗೆ ದ್ವೇಷ ಇಲ್ಲ. ಅವರ ಯಾವುದೇ ಕಾರ್ಯಕ್ರಮ ಇದು ಸೈಲೆಂಟ್ ಆಗಿ ಸಮಾಧಾನ ಶಾಂತಿಯಿಂದ ನಡೀತಾ ಇದೆ. ಹಿಂದೂಗಳಿಗೂ ಕೂಡ ಅವರೊಂದಿಗೆ ದೊಡ್ಡ ತಕರಾರೇನು ಇಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಕೆಲವೊಂದು ವರ್ಷಗಳಿಂದ ಈಚೆಗೆ ಒಂದೆರಡು ವರ್ಷಗಳಿಂದ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ. ಅಲ್ಲಲ್ಲಿ ಸಾಂತಾ ಕ್ಲಾಸ್ ನಡೆಸುವಾಗ ಬೆದರಿಕೆ ಒಡ್ಡೋದು, ಟೋಪಿ ಮಾರುವಾಗ ಬೆದರಿಕೆ, ಅದೆಲ್ಲ ಪುಂಡರು. ಅದಕ್ಕೆ ಹಿಂದೂಗಳನ್ನು ನಾವು ದೂರಬಾರದು. ಹಿಂದೂಗಳು ಅಂತಹ ಜನರಲ್ಲ.
ಅವರಲ್ಲಿ ಕೂಡ ನಮ್ಮ ಎಲ್ಲ ಜಾತಿ ಜನಾಂಗದಲ್ಲಿ ಒಂದಷ್ಟು ಪುಂಡರು ಇದ್ದೇ ಇದ್ದಾರೆ. ಅದಕ್ಕೆ ಇಡೀ ಒಂದು ಸಮಾಜವನ್ನು ನಾವು ದೂಷಣೆಗೆ ಒಳಪಡಿಸಬಾರದು ಎಂಬ ಒಂದು ಸಂದೇಶವನ್ನು ಇಲ್ಲಿ ನಾನು ನೀಡಲಿಕ್ಕೆ ಬಯಸ್ತೇನೆ. ನೋಡಿ, ಆಸ್ಟ್ರೇಲಿಯಾದಲ್ಲಿ ಒಂದು ದೊಡ್ಡ ಭಯೋತ್ಪಾದಕ ದಾಳಿ ನಡೆಯಿತು. ಯಾವ ಒಬ್ಬ ರಾಕ್ಷಕ ಕಿರಾತಕ ಒಂದು ಭಯೋತ್ಪಾದಕ ದಾಳಿ ಮಾಡ್ತಾನೆ. ಯಹೂದಿಗಳನ್ನು ಕೊಲ್ಲಲಿಕ್ಕೆ ಗುಂಡು ಹೊಡೆಯುವಾಗ ಆ ಬಾಂಡ್ ಎಂಬ ಒಂದು ಕಡಲ ತೀರದಲ್ಲಿ ಅಲ್ಲಿ ಅವರು ಆ ಭಯೋತ್ಪಾದಕ ದಾಳಿ ಮಾಡುವಾಗ ಯಾವುದೇ ಟ್ರೈನಿಂಗ್ ಪಡೆದಂತಹ ಅಹ್ಮದ್ ಎಂಬ ಒಬ್ಬ ವ್ಯಕ್ತಿ, ಒಬ್ಬ ಸಿರಿಯಾದ ವ್ಯಕ್ತಿ, ಒಬ್ಬ ಹಣ್ಣು ವ್ಯಾಪಾರಿ ಬಂದು ಆ ಭಯೋತ್ಪಾದಕನನ್ನು ಹಿಡಿದು ಅವನ ಆ ಕೈಯಿಂದ ಬಂದೂಕನ್ನು ತಪ್ಪಿಸಿ ಎಷ್ಟೋ ಜೀವಗಳನ್ನು ರಕ್ಷಣೆ ಮಾಡ್ತಾನೆ. ಇದು ಧರ್ಮ. ಈ ಅಹ್ಮದ್ ಮಾಡಿದ್ದಾನಲ್ಲ, ಅದು ಧರ್ಮ. ಆ ರಾಕ್ಷಸ ಭಯೋತ್ಪಾದಕ ಮಾಡಿದ್ದಾನಲ್ಲ, ಅದು ಅಧರ್ಮ. ಅದು ಧರ್ಮ ಅಲ್ಲ. ಪವಿತ್ರವಾದಂತಹ ಎಲ್ಲ ಧರ್ಮಗಳು ಏನು ಇಲ್ಲಿ ಜೀವದಾನ ಮಾಡಿದರೆ, ಅದು ಇಸ್ಲಾಂ ಇರಬಹುದು, ಕ್ರೈಸ್ತ ಧರ್ಮ ಇರಬಹುದು, ಹಿಂದೂ ಧರ್ಮ ಇರಬಹುದು. ನಮ್ಮ ಇಸ್ಲಾಂ ಧರ್ಮದಲ್ಲೂ ಕೂಡ ಬಹಳ ಉತ್ಕೃಷ್ಟವಾದಂಥ ಒಂದು ವಚನ, ಯಾವನಾದರೂ ಒಬ್ಬ ವ್ಯಕ್ತಿಗೆ ನೀನು ಜೀವದಾನ ಮಾಡಿದರೆ ಅದು ಇಡೀ ಮಾನವ ಕುಲಕ್ಕೆ ನೀವು ಜೀವದಾನ ಮಾಡಿದಂತೆ. ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ವಿನಾಕಾರಣ ನೀನು ಕೊಂದರೆ ಅದು ಇಡೀ ಮಾನವ ಕುಲವನ್ನು ನೀನು ಕೊಂದಂತೆ ಅಂತೇಳಿ ಈಗಲೂ ಕೂಡ ಪವಿತ್ರವಾದಂಥ ಕುರಾನ್ನಲ್ಲಿ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಇದನ್ನು ಯಾರು ತೋರಿಸುವುದಿಲ್ಲ. ಧರ್ಮ ಗ್ರಂಥಗಳಲ್ಲಿ ಕೆಲವೊಮ್ಮೆ ಈ ಏನು ಯುದ್ಧಗಳ ಪ್ರಸ್ತಾಪ, ಆ ಕಾಲದ ಯುದ್ಧದಲ್ಲಿ ನಡೆಯುವಾಗ ಅಂತಹ ಪ್ರಸ್ತಾಪಗಳು ಇರಬಹುದು. ಅದು ಆ ಕಾಲಕ್ಕೆ ಅನುಗುಣವಾದಂತಹ ಕೆಲವೊಂದು ಪ್ರಸ್ತಾಪಗಳು, ಅದನ್ನು ನಾವು ಮುಂದಿಟ್ಟುಕೊಂಡು ಆ ಧರ್ಮ ಅದು ಯುದ್ಧ ಮಾಡುವಂತಹ ಧರ್ಮ, ಅದನ್ನು ಕೊಲ್ಲಲು ಹೇಳ್ಬೇಕಂತ ಧರ್ಮ, ಹಾಗೆ ಹೀಗೆ ಅಂತ ಅಪಪ್ರಚಾರ ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿದೆ. ಅದು ಅಸೆಂಬ್ಲಿಯಲ್ಲಿ ಕೂಡ ಈಗ ಪ್ರತಿಧ್ವನಿಸ್ತಾ ಇದೆ. ಅದು ಅಪಾಯಕಾರಿ ಸೂಚನೆ, ಅದು ಅಪಾಯಕಾರಿ ಸೂಚನೆ. ಅದು ಹಾಗೆ ಇಲ್ಲ. ಧರ್ಮವನ್ನು ಕಲಿತವರಿಂದ ಆಯಾಯ ಧರ್ಮ ಗ್ರಂಥಗಳ ವಕ್ತಾರರು ಯಾರೋ ಅವರು ಹೇಳುವುದನ್ನು, ಆ ಧರ್ಮಗಳ ಬಗ್ಗೆ, ಆ ಧರ್ಮ ಗ್ರಂಥಗಳ ಬಗ್ಗೆ ಆಯಾ ಧರ್ಮಗಳ ವಕ್ತಾರರು ಏನು ಹೇಳ್ತಾರೋ ಅದನ್ನು ನಾವು ಪ್ರತಿಪಾದಿಸಬೇಕು, ಅದನ್ನು ನಾವು ನಂಬಬೇಕು. ಯಾರೋ ಎಲ್ಲೋ ಅಪಪ್ರಚಾರ ಮಾಡಿ ಅದಕ್ಕೆ ದುರ್ವ್ಯಾಖ್ಯಾನ ಮಾಡಿ ಹಾಗೆ ಇದೆ ಹೀಗೆ ಇದೆ ಎಂಬುದನ್ನು ಅದನ್ನು ನಾವು ತಿಳಿದುಕೊಳ್ಬಾರದು. ಅದಕ್ಕೆ ನಾವು ಯಾವುದೇ ಸಪೋರ್ಟ್ ಮಾಡಬಾರದು. ಇವತ್ತು ಈ ಒಂದು ಕ್ರೈಸ್ತ ಧರ್ಮ ಇಡೀ ಜಗತ್ತಿನಲ್ಲಿ ಪರಸ್ಪರ ಮಾನವನನ್ನು ಜೋಡಿಸುವಂಥ ಒಂದು ಧರ್ಮ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರಜೆಗಳಿರುವಂತಹ ಒಂದು ಧರ್ಮ, ಅದು ಕ್ರೈಸ್ತ ಧರ್ಮ. ಅದು ಯಾಕೆ? ಅದರಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅವರೆಲ್ಲ ಸ್ಲೋಗನ್ಗಳು ಕೂಡ ಪ್ರೀತಿಯನ್ನು ಪ್ರತಿಪಾದಿಸುವಂತಹ ಸ್ಲೋಗನ್ಗಳು ಅಲ್ವಾ. ಅಲ್ಲಿ ಮೇಲೆ ನೋಡಿ 5:9 ಮತ್ತಾಯದಲ್ಲಿದೆ, ಏನು ಶಾಂತಿಯನ್ನು ಬಯಸುವವರು ಭಾಗ್ಯವಂತರು, ಶಾಂತಿಯನ್ನು ಬಯಸುವವರು, ಪ್ರೀತಿಯನ್ನು ಹರಡುವವರು, ಅವರು ದೇವರ ಮಕ್ಕಳಂತ ಎನಿಸಿಕೊಳ್ಳುವರು ಅಂತ ಹೇಳಿದರೆ ಅವರ ಗ್ರಂಥದಲ್ಲಿ ಇರುವಂತಹ ಒಂದು ಪ್ರೀತಿಯ ಸಂದೇಶ ಬಂಧುಗಳೇ. ಆದ್ದರಿಂದ ನಮ್ಮ ಈ ಒಂದು ದೇಶ, ಭಾರತ ದೇಶ, ಈ ಧರ್ಮಗಳಿರುವುದು ಖಂಡಿತ ಮನುಷ್ಯರಿಗೆ ಬೇಕಾಗಿ, ದೇವರಿಗೆ ಬೇಕಾಗಿ ಅಲ್ಲ. ನಾವು ಇಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಿದರೂ ಮಾಡದಿದ್ದರು, ಪ್ರೇಯರ್ ಮಸೀದಿಯಲ್ಲಿ ಪ್ರೇಯರ್ ಮಾಡಿದರೂ ಮಾಡದಿದ್ದರು, ದೇವಸ್ಥಾನದಲ್ಲಿ ಪೂಜೆ ಮಾಡಿದರೂ ಮಾಡದಿದ್ದರು, ದೇವರಿಗೆ ಯಾವುದೇ ಕೇಡು ಇಲ್ಲ, ಅವರಿಗೆ ದೇವನಿಗೆ ಯಾವುದೇ ಲಾಭವೂ ಇಲ್ಲ. ದೇವನಿಗೆ ಯಾಕೆ ನಮ್ಮ ಪೂಜೆ, ದೇವನಿಗೆ ಯಾಕೆ ನಮ್ಮ ಈ ಕ್ರಿಸ್ಮಸ್, ಅದು ಯಾವುದೇ ಅಗತ್ಯ ಇಲ್ಲ. ಇದೆಲ್ಲವೂ ಯಾವುದಕ್ಕೆ ಅಂತ ಕೇಳಿದರೆ ನಮ್ಮ ಆತ್ಮ ಸಮಾಧಾನಕ್ಕಾಗಿ, ಆತ್ಮ ಶಾಂತಿಗಾಗಿ ಮಾತ್ರ. ದೇವರಿಗೆ ಇದರ ಅಗತ್ಯ ಇಲ್ಲ ಅಲ್ವಾ. ದೇವರಿಗೆ ನಮ್ಮ ನಮಾಜಿನ ಇದರಿಂದ ದೇವರ ಅಸ್ತಿತ್ವ ಇರೋದು. ನಾವು ನಮಾಜ್ ಮಾಡಿದರೂ ಮಾಡದಿದ್ದರು ದೇವರ ಅಸ್ತಿತ್ವ ಇದ್ದೇ ಇದೆ ನಮಗೆ ಬೇಕಾಗಿ. ಆದ್ದರಿಂದ ಮೊದಲನೇದಾಗಿ ನಮ್ಮ ದೇಶದ ಒಳಿತಿಗಾಗಿ, ನಮ್ಮ ದೇಶದಲ್ಲಿ ಅರಾಜಕತೆ ಉಂಟಾಗಬಾರ್ದು, ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ಶಾಂತಿಯ ವಾತಾವರಣ ಇರಬೇಕು. ಅದಕ್ಕೆ ಬೇಕಾಗಿ ನಾವು ಏನೇ ಮಾಡಬೇಕು? ಪರಸ್ಪರ ಅರಿತು, ಪರಸ್ಪರ ಅಪಪ್ರಚಾರವನ್ನು ನಿಲ್ಲಿಸಿ, ಪರಸ್ಪರ ಕೊಡುಕೊಳ್ಳುವಿಕೆಯೊಂದಿಗೆ, ಪರಸ್ಪರ ಎಲ್ಲ ರೀತಿಯ ಒಬ್ಬರನ್ನು ಮತ್ತೊಬ್ಬರು ರಕ್ಷಣೆ ಮಾಡುವುದು, ಒಬ್ಬರನ್ನು ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವುದು, ಈ ರೀತಿಯ ಒಂದು ಮನೋಭಾವ ಬೆಳೆಸಿಕೊಂಡು ಮುಂದೆ ಸಾಗಿದರೆ ಖಂಡಿತ ಈ ಭಾರತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ದೇಶ ಆಗ್ತದೆ ಎಂಬುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಬಂಧುಗಳೇ
ಅದರಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಶಾಂತಿಯಿಂದ ಸಮಾಧಾನದಿಂದ ನಾವು ಮುಂದೆ ಸಾಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ, ಈ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ವಿಶೇಷವಾಗಿ ನಮ್ಮ ಗುರುಗಳಾದಂತಹ ಒಳ್ಳೆಯವರು, ಮೊನ್ನೆ ಅಶೋಕ್ ರೈ ಅವರ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾತಾಡಿದ್ದಾರೆ ನಮ್ಮ ಫಾದರ್ ಲೆವರೆನ್ಸ್ ಮಸ್ಕರೆನ್ಸ್ರವರು. ಅದೇ ರೀತಿ ಎಲ್ಲ ಇತರ ಧರ್ಮೀಯ ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲವರಿಗೂ ಒಳ್ಳೆಯದಾಗಲಿ, ಕ್ರಿಸ್ಮಸ್ನ ಶುಭಾಶಯಗಳನ್ನು ಕೋರ್ತೇನೆ. ಜೈ ಹಿಂದ್. ಉತ್ತಮವಾದ ಮಾತುಗಳಿಂದ ಉದಾಹರಣೆಗಳ ಸಮೇತ ಇಂದಿನ ಈ ಸಂಭ್ರಮಕ್ಕೆ ಮೆರುಗನ್ನು ಕೊಟ್ಟಂಥ ಶ್ರೀಯುತ SB ಮೊಹಮ್ಮದ್ ದಾರಿಮಿ ಕಾರ್ಯಕ್ರಮದ ಮುಖ್ಯ ಮಾತುಗಾರರು ತಮ್ಮ ಮಾತಿನಲ್ಲಿ ನಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಒಳ್ಳೆಯನ್ನು ಬಯಸಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧಾರ್ಮಿಕ ಮುಖಂಡರಾದುದರಿಂದ ಅವರು ಈ ಕಾರ್ಯಕ್ರಮದಿಂದ ನಿರ್ಗಮಿಸಲಿದ್ದಾರೆ. ಅವರಿಗೆ ನಾವು ಶುಭವನ್ನು ಕೋರುತ್ತೇವೆ. ಥ್ಯಾಂಕ್ ಯು ಸರ್. ಕ್ರಿಸ್ತ ಜಯಂತಿ 2025. ಕ್ರಿಸ್ತನು ಹುಟ್ಟಿ 2025 ವರ್ಷಗಳು ಆಯಿತು. ಗೋದಲಿಯಲ್ಲಿ ಹುಟ್ಟಿದಂಥ ಪ್ರಭು ಯೇಸು ಮನುಕುಲಕ್ಕೆ, ಅವರ ಪಾಪಕ್ಕೆ ದೇವರು ಕೊಟ್ಟಂಥ ಒಂದು ಕಾಣಿಕೆ. ಇಂದು ಅವರ ಜನ್ಮ ದಿನವನ್ನು ನಾವು ಆಚರಿಸುವ ಸಂದರ್ಭದಲ್ಲಿ ನೃತ್ಯ ರೂಪಕ ಮೂಲಕ ಯೇಸು ಜನಿಸಿದ ಆ ಸನ್ನಿವೇಶವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲು ಮುಂದೆ ಬರುತ್ತಾ ಇದ್ದಾರೆ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯ ಮಕ್ಕಳು. ಕೇಳಿರಣ್ಣ ಒಂದು ಒಳ್ಳೆ ಸುದ್ದಿಯ, ಯೇಸು ನಮಗಾಗಿ ಜನಿಸಿ ಬಂದನು. ಕೇಳಿರಣ್ಣ ಒಂದು ಒಳ್ಳೆ ಸುದ್ದಿಯ, ಯೇಸು ನಮಗಾಗಿ ಜನಿಸಿ ಬಂದನು. ಬೆತ್ಲೆಹೇಮೂರಿನಲ್ಲಿ ಮರಿಯಾಳ ಗರ್ಭದಲ್ಲಿ ಲೋಕದ ರಕ್ಷಕನಾಗಿ ಜನಿಸಿ ಬಂದನು. ಬೆತ್ಲೆಹೇಮೂರಿನಲ್ಲಿ ಮರಿಯಾಳ ಗರ್ಭದಲ್ಲಿ ಲೋಕದ ರಕ್ಷಕನಾಗಿ ಜನಿಸಿ ಬಂದನು. ಹೇಳಿರಣ್ಣ ಒಂದು ಒಳ್ಳೆ ಸುದ್ದಿಯ, ಯೇಸು ನಮಗಾಗಿ ಜನಿಸಿ ಬಂದನು. ಕೇಳಿರಣ್ಣ ಒಂದು ಒಳ್ಳೆ ಸುದ್ದಿಯ, ಯೇಸು ನಮಗಾಗಿ ಜನಿಸಿ ಬಂದನು. ನಮೋ ಮರಿಯ, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಸರ್ವೇಶ್ವರ ನಿನ್ನೊಡನಿದ್ದಾರೆ. ನಾನು ಗಬ್ರಿಯಲ್ ದೇವದೂತ. ಇಗೋ ನಿನಗೆ ವಂದನೆಗಳು. ದೈವಾನುಗ್ರಹ ಭರಿತಳಾದ ನೀನು ಧನ್ಯೆ. ದೇವದೂತನೇ, ಇದೇನು ನೀವು ನನಗೆ ಇಷ್ಟೊಂದು ಗೌರವ ಕೊಟ್ಟು ಪ್ರಶಂಸಿಸುತ್ತಿದ್ದೀರಿ? ಅಂಜಬೇಡ ಮರಿಯ, ಇಗೋ ದೇವಪುತ್ರನ ತಾಯಿಯಾಗಲು ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ದೇವರ ಪವಿತ್ರಾತ್ಮರ ಕೃಪೆಯಿಂದ ನಿನ್ನಲ್ಲಿ ಪವಾಡ ನಡೆಯಲಿದೆ. ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆ ಕಂದ ದೇವರ ಪುತ್ರನು. ಭೂಲೋಕ ಹಾಗೂ ಪರಲೋಕಗಳ ರಾಜನು ಆತನೇ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಇದು ಹೇಗೆ ಸಾಧ್ಯ? ನನ್ನ ನಿಶ್ಚಿತಾರ್ಥವಾಗಿದೆಯಷ್ಟೇ. ನಾನಿನ್ನೂ ವೈವಾಹಿಕ ಜೀವನವನ್ನು ಆರಂಭಿಸಿಲ್ಲ. ಜನರು ನನ್ನ ಬಗ್ಗೆ ಏನೆನ್ನುವರು? ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪವಿತ್ರಾತ್ಮರ ದಿವ್ಯ ಶಕ್ತಿಯು ನಿನ್ನನ್ನು ಆವರಿಸುವುದು. ನೀನು ಹೆರುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೆತಳು ಈಗಾಗಲೇ ತನ್ನ ಇಳಿಪ್ರಾಯದಲ್ಲೂ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ.
ಇಗೋ ದೇವರ ಚರಣದಾಸಿ, ನಾನು ಸಿದ್ಧಳಿದ್ದೇನೆ, ದೈವೇಚ್ಛೆಗೆ ನಾ ಸದಾ ಮಣಿವೆ. ಜೋಸೆಫ್, ಜೋಸೆಫ್, ಯಾರಿದು? ಎಷ್ಟೊಂದು ಪ್ರಕಾಶ! ಏನಿದು ಪವಾಡ? ಜೋಸೆಫನೇ, ಹೆದರಬೇಡ, ನಾನು ದೇವದೂತ. ನೀನು ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಹಿಂಜರಿಯಬೇಡ. ಯಾಕೆಂದರೆ ಅವಳು ದೇವರ ಇಚ್ಛೆಯಂತೆ ಪವಿತ್ರಾತ್ಮರಿಂದ ಗರ್ಭವತಿಯಾಗಿದ್ದಾಳೆ. ಅವಳ ಉದರದಲ್ಲಿ ಜನಿಸುವ ಕಂದನು ದೇವರ ಪುತ್ರ, ಇಮ್ಮಾನುವೆಲ್, ದೇವರು ನಮ್ಮೊಡನೆ ಎಂದು ಕರೆಯಲ್ಪಡುವನು. ಇದು ಹೇಗೆ ಸಾಧ್ಯ? ಆದರೂ ನಾನು ದೇವರ ಇಚ್ಛೆಯ ವಿರುದ್ಧ ಹೋಗಲಾರೆ. ಆಯ್ತು ಸ್ವಾಮಿ, ನೀವು ಹೇಳಿದ ಹಾಗೆಯೇ ಆಗಲಿ. ಜೋಸೆಫ್ ಹಾಗೂ ಮರಿಯಳು ನಜರೇತಿನಿಂದ ರೋಮಿ ರಾಜರ ಅಪ್ಪಣೆಯಂತೆ ತಮ್ಮ ಹೆಸರನ್ನು ನೋಂದಾಯಿಸಲು ಬೆತ್ಲೆಹೇಮಿಗೆ ಹೊರಟು ಹೋಗುತ್ತಿದ್ದಾಗ ಮರಿಯಳಿಗೆ ಪ್ರಸವದ ಸಮಯ ಹತ್ತಿರ ಬರುವುದು. ಯಾರದು ಈ ನಡುರಾತ್ರಿಯಲ್ಲಿ? ನಿಮಗೆ ಏನಾಗಬೇಕು? ಸ್ವಾಮಿ, ನನ್ನ ಪತ್ನಿಗೆ ಪ್ರಸವದ ಸಮಯ ಹತ್ತಿರ ಬಂದಿದೆ. ಈ ರಾತ್ರಿ ತಂಗಲು ಒಂದಿಷ್ಟು ಸ್ಥಳಾವಕಾಶ ಸಿಗಬಹುದೇ? ಮನೆಯೊಳಗೆ ಜಾಗವಿಲ್ಲ, ಎಲ್ಲವೂ ಭರ್ತಿಯಾಗಿದೆ. ಇಗೋ, ಜಾನುವಾರುಗಳ ಹಟ್ಟಿಯಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡುತ್ತೇವೆ, ಬನ್ನಿ. ನನ್ನ ಕಂದನೇ, ದೇವಪುತ್ರನೇ, ನಾನು ನಿಜವಾಗಿಯೂ ಧನ್ಯನು. ಕುರಿಗಳ ಕಾಯೋ ಬಡ ಜನರು, ವಿದ್ಯೆಯ ಬುದ್ಧಿಯ ಕೊಟ್ಟವರಿಲ್ಲ, ಕುರಿಗಳ ಕಾಯೋ ಕಾಯಕವು. ಕುರುಬರಿಲ್ಲ, ಕೇಳಿರಿ ಸುದ್ದಿಯ ಸಂತಸದಿ. ಬೆತ್ಲೆಹೇಮಿಗೆ ಸಾಗೋಣವೆಲ್ಲ, ದರ್ಶನ ಪಡೆವ ಬಲು ಮುದದಿ. ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂಬ ಸುದ್ದಿ ತಿಳಿದು ಪೂರ್ವ ದಿಕ್ಕಿನಿಂದ ಹೊರಟು ಬಂದಿದ್ದೇವೆ. ಮೂಡಣ ದಿಕ್ಕಿನ ನಕ್ಷತ್ರವು ಬೆತ್ಲೆಹೆಮ್ ಊರಿಗೆ ಹೊರಟಿತು.
ಮೂಡಣ ದಿಕ್ಕಿನ ನಕ್ಷತ್ರವು ಬೆತ್ಲೆಹೆಮ್ ಊರಿಗೆ ಹೊರಟಿತು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಯೇಸು ಕಂದನ ಆರಾಧಿಸುತ್ತ ಪ್ರಾರ್ಥನೆ ಕಾಣಿಕೆ ಅರ್ಪಿಸಲು. ಧನ್ಯರಾದರು ಸರ್ವ ಜನರು ದೇವರ ಅನುಗ್ರಹ ಪಡೆದರು. ಧನ್ಯರಾದರು ಸರ್ವ ಜನರು ದೇವರ ಅನುಗ್ರಹ ಪಡೆದರು. ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ. ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ. ರಾಜಾಧಿರಾಜ ಯೇಸು ರಾಜ, ರಾಜಾಧಿರಾಜ ಯೇಸು ರಾಜ ಈ ಲೋಕದಲ್ಲಿ ಜನಿಸಿದ. ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ. ಅದ್ಭುತ ಸ್ವರೂಪನು ಯೇಸು ಕಂದನು, ಆಲೋಚನಾ ಕರ್ತ ಅದ್ವಿತೀಯ ದೇವ. ಅದ್ಭುತ ಸ್ವರೂಪನು ಯೇಸು ಕಂದನು, ಆಲೋಚನಾ ಕರ್ತ ಅದ್ವಿತೀಯ ದೇವ. ನಿತ್ಯನಾದ ತಂದೆಯು ಸಮಾಧಾನ ರಾಜನು ಕನ್ಯಮರಿಗಳಲ್ಲಿಯೇ ಜನಿಸಿ ಬಂದನು. ನಿತ್ಯನಾದ ತಂದೆಯು ಸಮಾಧಾನ ರಾಜನು
ರಾಜ ಈ ಲೋಕದಲ್ಲಿ ಜನಿಸಿದ. ಬೆತ್ಲೆಹೇಮಿನಲ್ಲಿ ಜನಿಸಿದ ಯೇಸು ಕ್ರಿಸ್ತನ ಇತಿಹಾಸವನ್ನು ಈ ಮಕ್ಕಳು ನೃತ್ಯದ ಮೂಲಕ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸುಮಾರು 50 ಮಂದಿ ಮಕ್ಕಳು ಈ ವೇದಿಕೆಯಲ್ಲಿ ಬಂದು ಈ ನೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಮಕ್ಕಳಿಗೆ ನಮ್ಮ ಅಭಿವಂದನೆಗಳು. ಎಲ್ಲರೂ ಕೈ ಚಾಪಳೆ ತಟ್ಟಿ ಅವರಿಗೆ ಧನ್ಯವಾದವನ್ನು ತಿಳಿಸೋಣ. ಬಂಧುಗಳೇ, ಯೇಸು ರಾಜ ಕಿ ಜೈ ಹೋ, ಯೇಸು ರಾಜ ಕಿ ಜೈ ಹೋ, ಇಂಥ ಒಂದು ಗೀತೆಗೆ ಸ್ಟೆಪ್ ಹಾಕಲು ಮುಂದೆ ಬರ್ತಾ ಇದ್ದಾರೆ ಈಗ ಲಿಟಲ್ ಫ್ಲವರ್ ಶಾಲೆಯ ಮಕ್ಕಳು. जय हो
स्वर्ग पिता का आया संदेशा, मरियम जनेगी एक ऐसा बेटा, इमानुएल है जिसका नाम, हरदम रहेगा वो तेरे साथ। आया संदेशा देखो, आया संदेशा देखो, आया संदेशा रे, आया संदेशा देखो, आया संदेशा देखो, आया संदेशा रे, देखो आया यीशु जग में, सारे जग का वो राजा है, देखो आया यीशु जग में, सारे जग का वो राजा है। दूतों ने मिलकर गीत ये गाया, जनी में आया हम सबका राजा, सारे लोगों को छुटकारा देता, पापी जीवन से मुक्ति दिलाता। दूतों ने गाया देखो, दूतों ने गाया देखो, दूतों ने गाया रे, दूतों ने गाया देखो, दूतों ने गाया देखो, दूतों ने गाया रे, देखो आया यीशु जग में, सारे जग का वो राजा है, देखो आया यीशु जग में, सारे जग का वो राजा है, देखो आया यीशु जग में, सारे जग का वो राजा है। ಸುಂದರವಾದ ನೃತ್ಯವನ್ನು ನಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಆ ಮಕ್ಕಳಿಗೆ ನಮ್ಮ ಅಭಿವಂದನೆಗಳು. ಲಿಟಲ್ ಫ್ಲವರ್ ಶಾಲೆಯ ಈ ಮಕ್ಕಳಿಗೆ ಧನ್ಯವಾದಗಳು. ಬಂಧುಗಳೇ, ಸೆಂಟ್ ಫಿಲೋಮಿನಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಮಕ್ಕಳಿಗೆ ತಯಾರಾಗಿದ್ದಾರೆ. ಯೇಸು ಕ್ರಿಸ್ತನ ಜನನದ ಸಂದೇಶವನ್ನು ಹೊತ್ತುಕೊಂಡಂಥ ಗೀತೆಗೆ ತಮ್ಮ ನೃತ್ಯದೊಂದಿಗೆ here. Burr, 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 burr. There's a lightness in the air, smiles and laughter everywhere. Just throw away your cares and share. Happy Christmas vibes, yeah, sing with flair. 'Cause the burr, burr months are really here. Burr, 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 burr. We're gonna dance, lift our hands, celebrate
while we sing and while we celebrate. It's Christmas time, yeah, it's Christmas time. It's the season that He's given us a gift so great. It's Christmas time, yeah, it's Christmas time. He's the light of the world, come down to us. From heaven now everyone sing. We're gonna dance with our hands, celebrate it's Christmas. Light of the world, Jesus is born. Raise your voice, make some noise, it's Christmas. Let's celebrate and shout for joy. Surprise me. Happy Christmas. I looked it and sent it. We'll know, say I love you, I meant it. Now I know what a fool I've been. But if you kiss me now, I know you fool me again. Last Christmas, I gave you my heart. But the very next day, you gave it away. This year, to save me from tears, I'll give it to someone special. Feliz Navidad, Feliz Navidad, Feliz Navidad, próspero año y felicidad. Feliz Navidad, Feliz Navidad, Feliz Navidad, próspero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. ಉತ್ತಮವಾದ ನೃತ್ಯ ಪ್ರದರ್ಶನ. ಇದು ಸೇಂಟ್ ಫಿಲೋಮಿನಾ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಮಕ್ಕಳ ಪ್ರಸ್ತುತಿ. ಧನ್ಯವಾದಗಳು ಮಕ್ಕಳೇ. ಮುಂದಿನ ನೃತ್ಯವಿದೆ. ಮೈದಿದೇವ್ಸ್ ಶಾಲೆಯ ಮಕ್ಕಳಿಂದ ಬೆತ್ಲೆಹೇಮ್ನಲ್ಲಿ ಯೇಸು ಜನಿಸಿದರು. ಈಗ ನೃತ್ಯದ ಮೂಲಕ ಮುಂದೆ ಬರುತ್ತಾ ಇದ್ದಾರೆ ಮೈದಿದೇವ್ ಶಾಲೆಯ ಮಕ್ಕಳು.
ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ, ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ, ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ, ಅದ್ಭುತವ ಮಾಡುವ ಯೇಸು ಜನಿಸ್ಯಾನಲ್ಲ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಮಾಟ ಮಂತ್ರ ದೆವ್ವಗಳಿಂದ ಭಯವೇ ಇಲ್ಲ, ಬಿಡುಗಡೆ ಕೊಡುವ ಯೇಸು ಜನಿಸ್ಯಾನಲ್ಲ. ಮಾಟ ಮಂತ್ರ ದೆವ್ವಗಳಿಂದ ಭಯವೇ ಇಲ್ಲ, ಬಿಡುಗಡೆ ಕೊಡುವ ಯೇಸು ಜನಿಸ್ಯಾನಲ್ಲ. ಬಿಡುಗಡೆ ಕೊಡುವ ಯೇಸು ಜನಿಸ್ಯಾನಲ್ಲ, ಬಿಡುಗಡೆ ಕೊಡುವ ಯೇಸು ಜನಿಸ್ಯಾನಲ್ಲ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಪಾಪ ಶಾಪ ಮರಣದಿಂದ ಭಯವೇ ಇಲ್ಲ, ಮರಣವನ್ನು ಜಯಿಸುವ ಯೇಸು ಜನಿಸ್ಯಾನಲ್ಲ. ಪಾಪ ಶಾಪ ಮರಣದಿಂದ ಭಯವೇ ಇಲ್ಲ, ಮರಣವನ್ನು ಜಯಿಸುವ ಯೇಸು ಜನಿಸ್ಯಾನಲ್ಲ. ಮರಣವನ್ನು ಜಯಿಸುವ ಯೇಸು ಜನಿಸ್ಯಾನಲ್ಲ, ಮರಣವನ್ನು ಜಯಿಸುವ ಯೇಸು ಜನಿಸ್ಯಾನಲ್ಲ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೆರಿ ಮೆರಿ ಕ್ರಿಸ್ಮಸ್. ಮಕ್ಕಳ ಈ ಒಂದು ಶುಭಾಶಯಗಳಿಗೆ ನಮ್ಮ ಶುಭಾಶಯಗಳು ಕೊಡೋಣ. ಗಟ್ಟಿಯಾಗಿ ಚಪ್ಪಾಳೆಯನ್ನು ತಟ್ಟಿ ಮಕ್ಕಳಿಗೆ ಹುರಿದುಂಬಿಸ. ಧನ್ಯವಾದಗಳು ಮಕ್ಕಳೇ. ಕ್ರಿಸ್ಮಸ್ ಸಂದೇಶಗಳಾದ ಪ್ರೀತಿ, ನಮ್ರತೆ ಹಾಗೂ ಶಾಂತಿ ಎಲ್ಲ ಗಡಿಗಳನ್ನು ಮೀರುತ್ತದೆ ಮತ್ತು ಜನರನ್ನು ಒಗ್ಗೂಡಿಸುತ್ತದೆ.
ಕ್ರಿಸ್ಮಸ್ ಸಂದೇಶವನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಶ್ರೀಯುತ ಬಾಲಕೃಷ್ಣ ಪೊರ್ದಾಲ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಶಿಕ್ಷಕರು, ಲಿಟಲ್ ಫ್ಲವರ್ ಶಾಲೆ ಪುತ್ತೂರು. ಇವರ ಪರಿಚಯವನ್ನು ಕೊಡುವುದಾದರೆ, ಇವರು ಪುತ್ತೂರು ಬೆಟ್ಟಂಪಾಡಿ ಗ್ರಾಮದ ಪೊರ್ದಾಲ್ನಲ್ಲಿ ಜನನ, ವೃತ್ತಿಯಲ್ಲಿ ಶಿಕ್ಷಕ, ಲೇಖಕ, ಸಾಹಿತಿ, ನಟ, ನಿರ್ದೇಶಕ, ರಾಷ್ಟ್ರಮಟ್ಟದ ಕಬಡ್ಡಿ ತರಬೇತುದಾರ ಹಾಗೂ ವಿವಿಧ ಕ್ರೀಡೆಯಲ್ಲಿ ಪಳಗಿದ ಸ್ವತಃ ಕ್ರೀಡಾಪಟು. ಬಹುಮುಖಿ ಪ್ರತಿಭೆಯ ಶ್ರೀ ಪೊರ್ದಾಲ್ ತಮ್ಮ ವೃತ್ತಿ ಜೀವನದೊಂದಿಗೆ ಅನೇಕಾನೇಕ ಇತರ ಚಟುವಟಿಕೆಗಳನ್ನು ನಡೆಸಿ ಅನುಭವಿ ಜನಮನ ಗೆದ್ದ ನಾಯಕ. ಕಾರ್ಯನಿರೂಪಣೆಯಲ್ಲಿ ಮುಂಚೂಣಿಯಲ್ಲಿರುವ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ಕಾರ್ಯಕ್ರಮಗಳ ರೂವಾರಿಯಾಗಿದ್ದಾರೆ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇವರ ರಕ್ತದ ಕಣಕಣಗಳಿರುವುದರಿಂದ ಇವರ ನೇತೃತ್ವದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿದ ಉತ್ತಮ ಕ್ರೀಡಾ ನಿರ್ದೇಶಕರು ಎಂದೆನಿಸಿದ್ದಾರೆ. ತನಗೆ ವಹಿಸಿದ ಪ್ರತಿಯೊಂದು ಕೆಲಸವನ್ನು ವಿಭಿನ್ನವಾಗಿ ಮಾಡಿ ತೋರಿಸಿಕೊಡುವಂತಹ ಚತುರ ಇವರು. ಇಂತಹ ಆದರ್ಶ ವ್ಯಕ್ತಿಯುಳ್ಳ ಶ್ರೀ ಬಾಲಕೃಷ್ಣ ರೈ ಪೊರ್ದಾಲ್ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಚಿಂತಕರ ಚಾವಡಿಯ ಹಿತೈಷಿ. ಸರ್, ತಮ್ಮ ಸಮಯ ಈಗ ನಮಗಾಗಿ. ಮಾಯ್ದದೇವ ಚರ್ಚಿನಲ್ಲಿ ಇವತ್ತು ಆಯೋಜನೆಗೊಂಡಿರುವಂತಹ ಬಂಧುತ್ವ ಕ್ರಿಸ್ಮಸ್ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪುತ್ತೂರಿನ ರಾಜರಸ್ತೆಯಲ್ಲಿ ಸಾಗುತ್ತಿರುವಂಥ ಸಂದರ್ಭದಲ್ಲಿ ಒಂದು ಬಾರಿ ಎಡಕ್ಕೆ ನೋಡಬೇಕು. ಈ ಮಾಯ್ದದೇವ ಚರ್ಚನ್ನು ಆ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಷ್ಟರ ಮಟ್ಟಿಗೆ ಅತ್ಯಂತ ಸುಂದರ ರೀತಿಯಲ್ಲಿ ಮಾಯ್ದದೇವ್ ಚರ್ಚಿಗೆ ಒಂದು ಹೊಸ ರೂಪವನ್ನು ಕೊಟ್ಟಿರುವಂತಹ ಮಾಯ್ದದೇವ್ ಶಿಕ್ಷಣ ಸಂಸ್ಥೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಮುನ್ನಡೆಸುತ್ತಿರುವವರು. ಜೊತೆಗೆ ಒಬ್ಬ ವ್ಯಕ್ತಿಯ ಸ್ನೇಹ ಬೇಕು ಅಂತ ಹೇಳಿ ಒಬ್ಬ ಮನುಷ್ಯ ಬಯಸುವಂತಹ ಒಬ್ಬ ಜನಸ್ನೇಹಿ ಧರ್ಮಗುರುಗಳಾಗಿ ಪುತ್ತೂರಿನಲ್ಲಿ ಗುರುತಿಸಿಕೊಂಡಿರುವಂತಹ ಮಾಯ್ದದೇವ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾಗಿರುವ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರಿನಸ್ ಅವರೇ, ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಒಡನಾಡಿಯಾಗಿ ಈ ಕಾರ್ಯಕ್ರಮದಲ್ಲಿ ನನಗಿಂತ ಮುಂಚೆ ಶಾಂತಿಯ ಸಂದೇಶವನ್ನು ಸಾರಿ ಈಗ ತೆರಳಿರುವಂತಹ ಸಹೋದರ ಹುಸೇನ್ ದಾರಿಮಿ ಅವರೇ, ನನ್ನ ನಂತರ ಬಂಧುತ್ವದ ಸಂದೇಶವನ್ನು ಸಾರಲಿರುವಂತಹ ಸುನೀಲ್ ಪ್ರವೀಣ್ ಪಿಂಟೋ, ಅತಿ ವಂದನೀಯ ಫಾದರ್, ಮುಖ್ಯ ಶಿಕ್ಷಕರು ಸೈಂಟ್ ಆನ್ಸ್ ಕಡಬ ಇವರೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ವಿವಿಧ ಕ್ಷೇತ್ರದ ಅತಿಥಿ ಗಣ್ಯರೇ, ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಧರ್ಮದ ಬಂಧುಗಳೇ, ಅದೇ ರೀತಿ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳು ಅಂತ ಅನಿಸಿಕೊಂಡಿರುವಂತಹ ಪುತ್ತೂರಿನ ಸಮಸ್ತ ಕ್ರೈಸ್ತ ಬಾಂಧವರಿಗೆ, ಇಡೀ ಜಗತ್ತಿಗೆ ಶಾಂತಿಯ ಐಕಾನ್ ಅಂತ ಹೇಳಿ ಗುರುತಿಸಿಕೊಂಡು ಜಗತ್ತಿನಲ್ಲೇ ಅತಿ ಹೆಚ್ಚು ಆರಾಧಿಸುವಂತಹ ಪರಮ ಪವಿತ್ರ ಹೃದಯ ಶಾಂತಿಯ ದೂತ ಪರಮ ಪವಿತ್ರ ಪ್ರಭು ಯೇಸು ಕ್ರಿಸ್ತರ ಕ್ರೈಸ್ತ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡುತ್ತಿದ್ದೇನೆ. ಆದರಣೀಯರೇ, ಮಾಯ್ದದೇವ್ ಚರ್ಚಿನ ಈ ಒಂದು ಬಂಧುತ್ವದ ಸಮಾವೇಶದಲ್ಲಿ ಮಾತನಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಪ್ರಧಾನ ಧರ್ಮಗುರುಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಆದರಣೀಯರೇ, ಇವತ್ತು ಮಾಯ್ದದೇವ್ ಚರ್ಚಿನ ವಿಶಾಲ ಸಭಾಂಗಣದ ಮುಂಭಾಗದಲ್ಲಿ ಬಂಧುತ್ವದ ಕ್ರಿಸ್ಮಸ್ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಜೊತೆಯಾಗಿದ್ದೇವೆ. ಸಂತೋಷಂ ಜನಹೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಸಕಲ ಜೀವರಾಶಿಗಳಲ್ಲಿ ಭಗವಂತನಿದ್ದಾನೆ, ಹಾಗಾಗಿ ಜೀವರಾಶಿಗಳನ್ನು ನೀವು ಸಂತೈಸಿದ್ರೆ ಅದು ನೀವು ಭಗವಂತನನ್ನು ಪೂಜಿಸಿದ ಹಾಗೆ, ಭಗವಂತನನ್ನು ಆರಾಧಿಸಿದ ಹಾಗೆ ಅನ್ನುವಂಥದ್ದನ್ನು ತತ್ವಜ್ಞಾನಿಗಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಇಡೀ ನಾಡು ಕ್ರಿಸ್ಮಸ್ ಆಚರಣೆಯಂಥ ಸಂದರ್ಭದಲ್ಲಿ ಬಂಧುತ್ವ ಅನ್ನುವಂಥ ಒಂದು ಶಬ್ದವನ್ನು ಜೋಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಯ್ದದೇವ್ ಸಮೂಹ ಸಂಸ್ಥೆಯ ಜೊತೆ ಈ ಚರ್ಚೆ ಮಾಡಿದೆ.
ಮಂಗಳೂರಿನ ಪ್ರಾಂತ್ಯ ಮುಖ್ಯ ಧರ್ಮಗುರುಗಳು ಕೂಡ ಇದೇ ಸಂದೇಶವನ್ನು ನಾಡಿಗೆ ಸಾರುವಂಥ ಕಾರ್ಯವನ್ನು ಕೂಡ ಇವತ್ತು ಮಾಡಿದ್ದಾರೆ. ಇವತ್ತು ಬಂಧುತ್ವದ ಕ್ರಿಸ್ಮಸ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತುತಪಡಿಸುವಾಗ ನಮ್ಮ ಕಾರ್ಯಕ್ರಮದ ನಿರೂಪಕರು ಆರಂಭದಲ್ಲೇ ಒಂದಿಬ್ಬರ ಮಧ್ಯೆ ಬಂಧುತ್ವ ಅಂದರೆ ಏನು ಅಂತ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಒಂದಿಬ್ಬರಿಂದ ಬಂಧುತ್ವದ ಸಂದೇಶವನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದರು. ನನ್ನ ಪಕ್ಕಕ್ಕೆ ಬರಲಿಲ್ಲ ಮತ್ತೆ ಮಾತನಾಡುವವರು ಅಂತ. ಸೊ ಬಹುಶಃ ಆಗ ಕೇಳಿದ್ದೆ, ನಾನು ಅದೇ ಉತ್ತರವನ್ನು ಕೊಡ್ತಿದ್ದೆ. ಬಂಧುತ್ವ ಅನ್ನುವಂಥ ಒಂದು ಶಬ್ದ ಏನಿದೆ ಅದು ಬಹಳ ಪರಮ ಪವಿತ್ರವಾದದ್ದು. ಯಾಕೆ ಅಂತ ಕೇಳಿದ್ರೆ ಬಂಧುತ್ವ ಅನ್ನುವ ಶಬ್ದದ ಅರ್ಥವೇ ರಕ್ತ ಸಂಬಂಧ ಅಂತ. ಯಾರೆಲ್ಲ ರಕ್ತ ಸಂಬಂಧಿಗಳಿದ್ದೀರಿ ಅಲ್ಲಿ ಬಂಧುತ್ವ ರಕ್ತ ಸಂಬಂಧದ ಮೂಲಕ ಬರ್ತದೆ ಅಂತ. ಸೊ ಬಹುಶಃ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಶ್ನೆಯನ್ನು ಹಾಕಿದ್ರೆ ತದನಂತರ ಬಂಧುತ್ವ ಎಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳಿದ್ರೆ ಮದುವೆ ಇನ್ನಿತರ ಸಂಬಂಧಗಳ ಮೂಲಕ ಮತ್ತೊಂದು ರಕ್ತ ಸಂಬಂಧದ ಬಂಧುತ್ವ ರೂಪುಗೊಳ್ಳುವಂಥ ಸನ್ನಿವೇಶಗಳು ಸಮಾಜದಲ್ಲಿ ಸೃಷ್ಟಿಯಾಗುತ್ತೆ. ಇದು ಎರಡನೆಯ ರೂಪದ ಬಂಧುತ್ವ ಅಂತ. ಹಾಗಾದ್ರೆ ಇವತ್ತು ಮಾದಿದೇವ್ರ ಚರ್ಚಿನ ಈ ಆವರಣದಲ್ಲಿ ಬರುವಂತ ಬಂಧುತ್ವ ಯಾವುದು ಅಂತ ಕೇಳಿದ್ರೆ ಅದು ಮೂರನೆಯ ಬಂಧುತ್ವ. ಆ ಮೂರನೆಯ ಬಂಧುತ್ವ ಯಾವುದು ಅಂತ ಕೇಳಿದ್ರೆ ಸಾಂಸ್ಕೃತಿಕ ಸಂಬಂಧಗಳ ಸಂಪರ್ಕಗಳ ಮೂಲಕ ಸಾಧಿಸುವಂತ ಒಂದು ಬಂಧುತ್ವ ಇದೆಯಲ್ಲ, ಅದು ಇವತ್ತು ಬಂಧುತ್ವದ ಕ್ರಿಸ್ಮಸ್ ಅಂತೇಳಿ ಮಾದಿದೇವ್ರ ಚರ್ಚ್ ಮತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೈಸ್ತ ಬಾಂಧವರೆಲ್ಲ ಇವತ್ತು ಸಂಜೆಯ ಹೊತ್ತು ಬಂಧುತ್ವದ ಕ್ರಿಸ್ಮಸ್ ಅಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿದ್ರೆ ಆ ಹಬ್ಬ ಇವತ್ತು ಕೇವಲ ಕ್ರೈಸ್ತ ಬಾಂಧವರಿಗೆ ಮಾತ್ರ ಸೀಮಿತ ಅಲ್ಲ, ಮನುಷ್ಯ ಅಂತ ಹುಟ್ಟಿಕೊಂಡು ಈ ಜಗತ್ತಲ್ಲಿ ಕರೆಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿಯ ಹಬ್ಬ. ಅದು ಬಂಧುತ್ವದ ಮೂಲಕ ಸಾಕಾರಗೊಳ್ಳಬೇಕು ಅಂತ ಒಂದು ಹೊಸ ಯೋಚನೆಯನ್ನ ಇಟ್ಟುಕೊಂಡು ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಬಂಧುತ್ವದ ಕ್ರಿಸ್ಮಸ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಂತ ಪ್ರತಿ ಚರ್ಚ್ಗಳಲ್ಲೂ ಕೂಡ ಆಚರಿಸುವಂತ ಒಂದು ಹೊಸ ಪರಿಕಲ್ಪನೆಯನ್ನ ಇವತ್ತು ಮಂಗಳೂರಿನ ಧರ್ಮ ಪ್ರಾಂತ್ಯ ಕೊಟ್ಟಿದೆ. ಆ ಮೂಲಕ ಒಂದು ನಾಡಿಗೆ ಸಂದೇಶವನ್ನ ಕೊಡುವಂತ ಕೆಲಸ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಶಾಂತಿಯ ದೂತನಾಗಿ ಪ್ರಭು ಯೇಸು ಕ್ರಿಸ್ತ ಇಡೀ ಜಗತ್ತಿಗೆ ಸಂದೇಶವನ್ನ ಸಾರಿದ ಆ ಸಂದರ್ಭದ ಸಂದೇಶದ ಶಾಂತಿಯ ಸಂದೇಶಕ್ಕೂ 2025 ಶಾಂತಿಯ ಸಂದೇಶಕ್ಕೂ ಒಂದು ಬಂಧುತ್ವದ ಕೊಂಡಿಯಾಗಿ, ಬಾಂಧವ್ಯದ ಬೆಸುಗೆಯಾಗಿ ಬಂಧುತ್ವದ ಕ್ರಿಸ್ಮಸ್ಸಿನ ಮೂಲಕ ಇಡೀ ಸಮಾಜದಲ್ಲಿ ಶಾಂತಿಯ, ಸಹೋದರತೆಯ, ಸಹಬಾಳ್ವೆಯ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಇವತ್ತು ಮಾದಿದೇವ್ರ ಚರ್ಚ್ ಮಾಡ್ತಾ ಇದೆ. ಇದು 2025 ಅಗತ್ಯತೆ ಕೂಡ ಅನ್ನುವಂಥದ್ದು ನಾವೆಲ್ಲ ಒಪ್ಪಿಕೊಳ್ಳಬೇಕಾದಂತ ಸತ್ಯ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಒಂದು ಮಾತಿದೆ, ಮಾತು ಹಳೆಯದಾದರೇನು ಭಾವ ನವನವೀನ ಎನ್ನುತ್ತದೆ ಒಂದು ಹಾಡು. ಮಾತು ಹೊಸತು ಆದರೇನು ಸತ್ಯವು ಪ್ರಾಚೀನ ಎನ್ನುತ್ತದೆ ತತ್ವಜ್ಞಾನ. ಯಾವುದೂ ಕೂಡ ಹೊಸತಲ್ಲ, ನೋಡುವಂತಹ ನೋಟ, ನೋಡಿದ್ದನ್ನ ವಿವರಿಸುವ ರೀತಿ ಮಾತ್ರ ಹೊಸದು. ಭಾಷೆ ಪ್ರಾಚೀನ, ಕೆಲವು ಶಬ್ದಗಳು ಮಾತ್ರ ನೂತನ, ವಸ್ತು ಒಂದೇ, ವಿವರಣೆ ಮಾತ್ರ ಹಲವು ಅಂತ ಶಬ್ದಗಳನ್ನ ಪುಣಿಸುವಂತ ಕೆಲಸವನ್ನ ಕವಿಯೊಬ್ಬ ಮಾಡುತ್ತಾನೆ. ಹಾಗಾದ್ರೆ ಬಂಧುತ್ವದ ಕ್ರಿಸ್ಮಸ್ ಅಲ್ಲಿ ಬಂಧುತ್ವವನ್ನ ಹುಡುಕಬೇಕಲ್ಲ. 22 ತಾರೀಕಿಗೆ ಇದೇ ಸಂಸ್ಥೆಗೆ ಈ ಹಿಂದಿನ ಲಿಟಲ್ ಫ್ಲವರ್ ಶಾಲೆಯ ಮಕ್ಕಳು ಮಾಡಿದ ನೃತ್ಯದ ಒಂದು ತರಬೇತಿಗಾಗಿ ನಮ್ಮ ಶಿಕ್ಷಕರ ಜೊತೆ ಇಲ್ಲಿ ಬಂದು ಇದೇ ಸ್ಟೇಜಲ್ಲಿ ಮಕ್ಕಳಿಗೆ ನೃತ್ಯವನ್ನು ಅಭ್ಯಾಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆವು. ಸುಮಾರು 1.5 ಗಂಟೆಯ ನೃತ್ಯ ಪ್ರಾಕ್ಟೀಸ್ ಆದ ನಂತರ ಇದೇ ಪಕ್ಕದ ವಿಕ್ಟರ್ಸ್ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮನ್ನು ಕರೆದು ಹೇಳಿದ್ರು, ಇವತ್ತು ನೀವು ಪ್ರಾಕ್ಟೀಸ್ಗೆ ಬಂದಿದ್ದೀರಿ, ನಮ್ಮ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರತಿ ಕ್ಲಾಸಲ್ಲೂ ಕೂಡ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಮಕ್ಕಳೇ ತಂದು ವ್ಯವಸ್ಥಿತವಾಗಿ ಸೆಟ್ ಮಾಡಿ ಫಾದರಿಗೋಸ್ಕರ ಕಾಯ್ತಾ ಇದ್ದಾರೆ. ಈ 1 ಗಳಿಗೆ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಒಮ್ಮೆ ಬನ್ನಿ ಅಂತ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರು. ಆಗ ರೀನಾ ಟೀಚರ್ ನಮಗೆ ಮಾರ್ಗದರ್ಶಕರಾಗಿ ಪ್ರತಿ ತರಗತಿಗೆ ನಮ್ಮನ್ನ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ರು. ಬಹುಶಃ 8ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಪ್ರತಿ ತರಗತಿಗೂ ಕೂಡ ನಾವು ಭೇಟಿಯನ್ನ ಕೊಟ್ಟಾಗ ಅಲ್ಲಿ ನಿಜವಾದ ಬಂಧುತ್ವವನ್ನ ನಾವು ಕಂಡೆವು. ಬಹುಶಃ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮದ ಎಲ್ಲ ಮಕ್ಕಳು ಕೂಡ ಅವರ ಧರ್ಮದ ಉಡುಗೆಗಳನ್ನು ಹಾಕಿಕೊಂಡು ಅವರವರ ಧರ್ಮದ ಹಾಡುಗಳನ್ನು ಹಾಡಿಕೊಂಡು
ವಿವಿಧ ಮನೆಗಳಿಂದ ಬಂದಿರುವಂತ ತಿಂಡಿ ತಿನಿಸುಗಳನ್ನ ಒಂದೇ ಕೊಠಡಿಯಲ್ಲಿ ಜೋಡಿಸಿಕೊಂಡು ಆ ಮೂಲಕ ಅಷ್ಟು ಮಕ್ಕಳಲ್ಲೂ ಕೂಡ ಯಾರು ಹಿಂದೂ, ಯಾರು ಕ್ರೈಸ್ತ, ಯಾರು ಮುಸಲ್ಮಾನ ಅನ್ನುವಂಥದ್ದನ್ನ ಹುಡುಕಲಾರದಷ್ಟು ಬಾಂಧವ್ಯದ ಬೆಸುಗೆಯನ್ನ ಪ್ರತಿ ಕೊಠಡಿಯಲ್ಲಿ ಕಾಣುವಂತ ಒಂದು ಅಮೃತಗಳಿಗೆ ನಮ್ಮದಾಗಿತ್ತು. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಅಷ್ಟು ಮಕ್ಕಳಲ್ಲಿ ಪ್ರತ್ಯೇಕತೆಯನ್ನ ಕಾಣಿಸಲಾರದಷ್ಟು ಒಂದು ವ್ಯವಸ್ಥಿತವಾದಂಥ ಸಿದ್ಧತೆಗಳು, ಆ ಮಕ್ಕಳಲ್ಲಿ ಇರ್ತಕ್ಕಂಥ ಒಡನಾಟಗಳು, ಇಡೀ ಹಬ್ಬದ ಎಲ್ಲ ಹಾಡುಗೆ ಕಂಠವನ್ನ ಜೋಡಿಸುವಂತ ಸೌಹಾರ್ದಯುತ ಬಾಂಧವ್ಯ, ಅದು ನಿಜವಾದ ಬಂಧುತ್ವ. ಅದನ್ನ ಈ 8ರಿಂದ 10ನೇ ತರಗತಿಯವರೆಗಿನ ಎಲ್ಲ ಕೊಠಡಿಗಳಲ್ಲಿ ಯಾವ ಮನೆಯಿಂದ ಬಂದಿರುವಂತ ತಿಂಡಿ ಅನ್ನುವಂಥದ್ದನ್ನ, ಯಾವ ಹಬ್ಬಕ್ಕೆ ಸಂಬಂಧಪಟ್ಟಂತ ತಿಂಡಿ ಅಂತ ಹೇಳಿ ಪ್ರತ್ಯೇಕ ಮಾಡಲಾರದಷ್ಟು ಆ ಬಂಧುತ್ವವನ್ನ ಅವತ್ತು ಆ ಮಕ್ಕಳಲ್ಲಿ ನಾನು ಕಂಡೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಆ ತರಗತಿಯ ಒಳಗೆ ಇರುವಂತ ಬಂಧುತ್ವ, ಆ ತರಗತಿಯ ಒಳಗೆ ಇರುವಂತ ಸೌಹಾರ್ದತೆಯನ್ನ ಆ ರಾಜ ರಸ್ತೆಯಲ್ಲಿ ಯಾವತ್ತು ನಾವು ಕಾಣುತ್ತೇವೆ, ಅವತ್ತು ಬಲಿಷ್ಠ ಭಾರತ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಶಾಂತಿಯುತ ಭಾರತವನ್ನ ನಾವೆಲ್ಲರೂ ಈ ಮೂಲಕ ಜೋಡಿಸುವಂತ ಕೆಲಸವನ್ನ ಮಾಡುವಂತ ಅನಿವಾರ್ಯತೆ 2025ರ ಅತ್ಯಂತ ಅಗತ್ಯಗಳಲ್ಲಿ ಒಂದು ಅನ್ನುವಂಥದ್ದನ್ನ ನಾವು ಆ ಮಕ್ಕಳಿಂದ ಕಂಡುಕೊಳ್ಳಬೇಕಾದಂತ ಅನಿವಾರ್ಯತೆಯನ್ನ ಇವತ್ತು ನಾವು ಮುಂದೆ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಬಂಧುತ್ವವನ್ನ ಆ ಮಕ್ಕಳಿಂದ ನಾವು 3 ದಿನಗಳ ಹಿಂದೆ ಕಂಡುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಆ ಮೂಲಕ ಇವತ್ತು 2025ರ ಕ್ರಿಸ್ಮಸ್ ಇದೇ ಸಂದೇಶವನ್ನ ಇವತ್ತು ಈ ವೇದಿಕೆಯಿಂದ ನಾಡಿಗೆ ಸಾರುವಂತ ಕೆಲಸವನ್ನ ಖಂಡಿತವಾಗಿಯೂ ಕೂಡ ಮಾಡಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಬಾಲಕೃಷ್ಣ ಪುರದಾಲ್ ಅನ್ನುವವನು ಒಬ್ಬ ಹಿಂದೂ ಧರ್ಮಕ್ಕೆ ಸೇರಿದವ. 2009ರಲ್ಲಿ ಲಿಟಲ್ ಫ್ಲವರ್ ಶಾಲೆಗೆ ಶಿಕ್ಷಕನಾಗಿ ಬಂದಂತ ಆ ಗಳಿಗೆಯಲ್ಲಿ ಕೊಂಕಣಿ ಭಾಷೆಯ ಆಳ ಮತ್ತು ವಿಸ್ತಾರ ಯಾವತ್ತೂ ಕೂಡ ನಾನು ಕೇಳಿದವನೇ ಅಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಇಡೀ ಬದುಕಿನ ಶಿಕ್ಷಣ ಗ್ರಾಮೀಣ ಪ್ರದೇಶದಲ್ಲಿ ಸಾಗಿ ಬಂದ ಪರಿಣಾಮವಾಗಿ ಕೊಂಕಣಿ ಭಾಷೆಯನ್ನು ಪ್ರಪ್ರಥಮವಾಗಿ ನನ್ನ ಕಿವಿಯಲ್ಲಿ ಕೇಳಿಸಿದ್ದು ಅದೇ ಲಿಟಲ್ ಫ್ಲವರ್ ಶಾಲೆ. ಆದರೆ ಕಳೆದ 2009ರಿಂದ 2025ರ ಮಧ್ಯೆ 17 ವರ್ಷಗಳ ಒಂದು ವಿಶೇಷವಾದ ಬಾಂಧವ್ಯ ಇವತ್ತು ಕ್ರೈಸ್ತ ಧರ್ಮೀಯರ ಜೊತೆ ನನಗಿದೆ. ಆದರೆ 17 ವರ್ಷದ ಬಾಂಧವ್ಯದಲ್ಲಿ ಯಾವತ್ತೂ ಕೂಡ ಈ ಬಾಲಕೃಷ್ಣನಿಗೆ ನಾನು ಹೊರಗಿನವ ಅನ್ನುವಂಥ ಭಾವ ಜಾಗೃತ ಆಗಲೇ ಇಲ್ಲ. ಇದು ನಿಜವಾದ ಬಂಧುತ್ವ ಅಂತ ನಾನು ಖಂಡಿತವಾಗಿಯೂ ಕೂಡ ಅಂದ್ಕೊಳ್ತೇನೆ. ಅಷ್ಟರ ಮಟ್ಟಿಗೆ 17 ವರ್ಷಗಳಿಂದ ಪ್ರೀತಿಯನ್ನ ಕೊಟ್ಟು ನನ್ನ ಸಂಸ್ಥೆ ನನ್ನನ್ನು ಬೆಳೆಸಿದೆ ಅನ್ನುವಂಥದ್ದು ಕೂಡ ಸತ್ಯ. ಅದು ನಿಜವಾದ ಬಂಧುತ್ವ. ಇದು ಎಲ್ಲಿಂದ ಜಾಗೃತ ಆಗಬೇಕು ಅಂತ ಕೇಳಿದ್ರೆ ಮಾತಿನ ಮೂಲಕ, ಭಾಷಣದ ಮೂಲಕ ಅಲ್ಲ, ಅದು ಹೃದಯದಿಂದ ಜಾಗೃತ ಆದಾಗ ಸಮಾಜದಲ್ಲಿ ಶಾಂತಿ ಶಾಶ್ವತವಾಗಿ ನೆಲೆಯಾಗುವುದಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಬಂಧುತ್ವವನ್ನು ಈ ಮೂಲಕ ಸಮೀಕರಣ ಮಾಡುವಂಥ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ಧರ್ಮ ಅಂತ ಹೇಳುತ್ತೇವೆ, ಭಾವೈಕ್ಯತೆ ಅಂತ ಹೇಳುತ್ತೇವೆ, ಶಾಂತಿ ಸಹಬಾಳ್ವೆ ಅನ್ನುವ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಇವತ್ತು ನಾನಾ ಕಡೆಗಳಲ್ಲಿ ಸಾಗ್ತಾ ಇದೆ. ಯಾವುದೋ ಒಂದು ಧರ್ಮದ ಕಾರ್ಯಕ್ರಮಕ್ಕೆ, ಯಾವುದೋ ಒಂದು ದೊಡ್ಡ ದೊಡ್ಡ ಸಮಾವೇಶಕ್ಕೆ ಸಾವಿರಾರು ವೇದಿಕೆಗಳನ್ನು ಸೃಷ್ಟಿ ಮಾಡುವಂಥ ವ್ಯಕ್ತಿಗಳಿರಬಹುದು. ಆದರೆ ಇವತ್ತು ಬಂಧುತ್ವದ ಮೂಲಕ ಎಲ್ಲ ಧರ್ಮದವರು ಒಟ್ಟು ಸೇರಿ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ವೇದಿಕೆಗಳು ಬಹಳ ವಿರಳ ಸಿಗತ್ತೆ. ಅದು ಕ್ರಿಸ್ಮಸ್ ಸಂದರ್ಭದಲ್ಲಿ ಮಾತ್ರ ನಾವು ಕಾಣುವುದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶಾಂತಿ, ಸಹಬಾಳ್ವೆ, ಸಹೋದರತೆ, ಸಾಮರಸ್ಯ, ಭ್ರಾತೃತ್ವದ ಮೂಲಕ ಇಡೀ ಸಮಾಜವನ್ನ ಒಟ್ಟು ಸೇರಿಸುವಂತ ವ್ಯಕ್ತಿಗಳು ನಾವಾಗಬೇಕು ಅನ್ನುವಂಥದ್ದು ನನ್ನ ಅಭಿಮತ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಾವೆಲ್ಲ ಭಾವೈಕ್ಯತೆ ಅಂತ ಹೇಳುತ್ತೇವೆ. ಆ ಭಾವೈಕ್ಯತೆ ಅಂದ್ರೆ ಏನು ಅಂತ ಇವತ್ತಿನ 2025ರ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ನಾವು ಪಾಲಿಸಬೇಕಾದಂಥ ಒಂದು ಸತ್ಯಗೇನು ಅಂತ ಕೇಳಿದ್ರೆ, ನಿಜವಾದ ಧರ್ಮ ಅಂದ್ರೆ ಯಾವುದು ಅಂತ, ನಿಜವಾದ ಧರ್ಮ ಅಂದ್ರೆ ಯಾವುದು, ನಿಜವಾದ ಭಾವೈಕ್ಯತೆ ಅಂದ್ರೆ ಯಾವುದು, ನಿಜವಾದ ಸಹೋದರತೆ ಅಂದ್ರೆ ಯಾವುದು ಅಂತ. ಬಹುಶಃ ನಿಜವಾದ ಭಾವೈಕ್ಯತೆ ಅನ್ನುವುದನ್ನು ಸೂಫಿ ಸಂತರಾಗಿರುವಂತಹ ಇಬ್ರಾಹಿಂ ಸುತಾರ್ ಅವರು ತನ್ನ ಧರ್ಮ ಸಮ್ಮೇಳನದಲ್ಲಿ ಒಂದು ಕಡೆ ಹೇಳುವಂತ ಕೆಲಸವನ್ನ ಮಾಡುತ್ತಾರೆ. ನಿಜವಾದ ಭಾವೈಕ್ಯತೆ ಏನಪ್ಪಾ ಅಂತ ಕೇಳಿದ್ರೆ, ನನ್ನ ಧರ್ಮವನ್ನ ನಾನು ತಿಳಿದುಕೊಳ್ಳುವಂಥದ್ದು, ನನ್ನ ಸಿದ್ಧಾಂತವನ್ನ
ಪರಿಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ಬರೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾತ್ರ ಮಾಡುವಂಥದ್ದಲ್ಲ, ಸಂಪೂರ್ಣವಾಗಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ. ನನ್ನ ಧರ್ಮವನ್ನು ನಾನು ತಿಳಿದುಕೊಳ್ಳಬೇಕು, ನನ್ನ ಸಿದ್ಧಾಂತವನ್ನು ನಾನು ತಿಳಿದುಕೊಳ್ಳಬೇಕು, ಅಷ್ಟೇ ಅಲ್ಲ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನ ಮಾಡಬೇಕು. ಅದರ ಜೊತೆಯಾಗಿ ಇನ್ನೊಂದು ಧರ್ಮ, ಇನ್ನೊಂದು ಸಿದ್ಧಾಂತವನ್ನ ಪ್ರಾಮಾಣಿಕವಾಗಿ ಗೌರವಿಸುವಂಥ ಕೆಲಸವನ್ನ ನೀನು ಮಾಡಿದ್ದೆ ಆದರೆ ಅದು ನಿಜವಾದ ಭಾವೈಕ್ಯತೆ ಅಂತ. ಆ ಗೌರವ ಎಲ್ಲಿಂದ ಬರಬೇಕು ಅಂತ ಕೇಳಿದ್ರೆ ಹೃದಯದಿಂದ ಬಂದಾಗ ಮಾತ್ರ ಅದು ನಿಜವಾದ ಭಾವೈಕ್ಯತೆ ಆಗತ್ತೆ. ಅಂತ ಒಂದು ಅಂತರ್ಸತ್ವ ಇವತ್ತು ಭಾರತೀಯರಲ್ಲಿದೆ. ಜಗತ್ತಿನ ಎಲ್ಲ ರಾಷ್ಟ್ರಗಳ ಇತಿಹಾಸದ ಪುಟವನ್ನು ತೆಗೆದು ನೋಡಿದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲ ಧರ್ಮದ ಆರಾಧಕರು ಇರುವಂತ ಒಂದು ದೇಶ ಇದ್ರೆ ಅದು ನಮ್ಮ ಭಾರತ. ಈ ಭಾರತದ ಮಣ್ಣಿನ ಕಣ ಕಣದಲ್ಲೂ ಸತ್ವದಲ್ಲೂ ಆ ಸೌಹಾರ್ದತೆ, ಆ ವೈವಿಧ್ಯತೆಯನ್ನ ಎತ್ತು ತೋರಿಸುವಂತ ಅನೇಕ ಮಹಾನೀಯರನ್ನ ಈ ಜಗತ್ತು, ಈ ಭೂಮಿ ನಮಗೆ ಕೊಟ್ಟಿದೆ. ಇವತ್ತು ಅದನ್ನ ನಿಜವಾಗಿ ಆರಾಧಿಸುವಂತಹ, ನಿಜವಾದ ಭಾವೈಕ್ಯತೆಯನ್ನು ಹುಡುಕುವಂತ ಒಂದು ವಿಶೇಷವಾದ ವೇದಿಕೆಗಾಗಿ ನಾವುಗಳು ಕಾಯ್ತಾ ಇದ್ದೇವೆ. ಆ ಮೂಲಕ ಅದು ಸಾಕಾರಗೊಳ್ಳಬೇಕು. ಆ ನಿಜವಾದ ಭಾವೈಕ್ಯತೆ ಈ ಸಮಾಜದಿಂದ ಅದು ಸ್ಫುರಣೆಯಾಗಿ ಬರುವಂತ ಅನಿವಾರ್ಯತೆ ಇದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಸೊ ಪ್ರತಿಯೊಬ್ಬರೂ ಕೂಡ ನಾನು ಒಬ್ಬ ಹಿಂದೂ ಅಂತ ಹೇಳಬೇಕು ಅಂತಿದ್ರೆ ನನಗೂ ಒಂದು ಸೂತ್ರ ಇದೆ, ಹೀನಂ ದೂಷಯತಿ ಇತಿ ಹಿಂದೂ ಅಂತ. ನಾನು ಹೀನವಾದುದನ್ನ, ದೂಷ್ಯವಾದುದನ್ನ ದೂಷಣೆ ಮಾಡಿದ್ರೆ ನಾನು ನೈಜ ಹಿಂದೂ ಆಗುತ್ತೇನೆ. ಒಬ್ಬ ಮುಸಲ್ಮಾನರು ಪ್ರತಿನಿತ್ಯ 5 ಬಾರಿ ನಮಾಜನ್ನ ಮಾಡಿದ್ರೆ ಅವರು ನೈಜ ಮುಸಲ್ಮಾನನಾಗ್ತಾರೆ. ವಾರಕ್ಕೆ 1 ಬಾರಿ ಆದಿತ್ಯವಾರ ಚರ್ಚ್ಗೆ ಬಂದು ದೇವರಲ್ಲಿ ನೀವು ಲೀನವಾಗಿ, ದೇವತಾ ಪ್ರಾರ್ಥನೆಯಲ್ಲಿ ನೀವು ಚರ್ಚ್ಗೆ ಬಂದು ನಿಮ್ಮನ್ನ ನೀವು ತೊಡಗಿಸಿಕೊಂಡ್ರೆ ನೀವು ನಿಜವಾದ ಕ್ರೈಸ್ತನಾಗ್ತೀರಿ. ಇದು ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರೈಸ್ತ, ಒಬ್ಬ ಬೌದ್ಧ, ಒಬ್ಬ ಜೈನ, ಒಬ್ಬ ಜೆರೋಸ್ಟ್ರಿಯನ್, ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಇದನ್ನೇ ಹೇಳುವಂಥದ್ದು. ನಮಗೆ ಅನಿವಾರ್ಯತೆ ಇದೆ. ಒಬ್ಬ ನೈಜ ಹಿಂದೂ, ಒಬ್ಬ ನೈಜ ಮುಸಲ್ಮಾನ, ಒಬ್ಬ ನೈಜ ಕ್ರೈಸ್ತನ, ಒಬ್ಬ ನೈಜ ಬುದ್ಧನ, ಒಬ್ಬ ನೈಜ ಜೈನನ, ಒಬ್ಬ ನೈಜ ಜೆರೋಸ್ಟ್ರಿಯನ್ನರ ಅಗತ್ಯತೆ 2025ರಲ್ಲಿ ಜಾಸ್ತಿ ಆದಾಗ, ಇಂಥವರ ಸಂಖ್ಯೆ ಜಗತ್ತಿನಲ್ಲಿ ಜಾಸ್ತಿ ಆದಾಗ ನೈಜವಾಗಿ ಯೇಸು ಕ್ರಿಸ್ತರ ಆಶಯ ಏನಿದೆ, ಆ ಶಾಂತಿಯ ಪ್ರತೀಕ, ಶಾಂತಿಯ ದೂತ, ಸಹೋದರತೆ, ಸಹಬಾಳ್ವತೆ 2025ರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸುವಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ನನ್ನ ಆಶಯ. ಆ ನಿಟ್ಟಿನಲ್ಲಿ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಕವಿಯೊಬ್ಬ ಲಕ್ಷ್ಮೀನಾರಾಯಣ ಭಟ್ಟರು ಒಂದ್ ಕಡೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ, ದ್ವೇಷ ಹಿಂಸೆಗಳಾಚೆ ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದ ಅರಿವು ಅಡಿಪಡಿ ಮೂಡಿದಾಗ ಇಲ್ಲಿ ನೀನು ಬದುಕು, ಪ್ರೀತಿಸುವುದನ್ನ ತಿಳಿ, ಬದುಕುವುದನ್ನ ಕಲಿ ಅಂತ ಹೇಳಿ ಲಕ್ಷ್ಮೀನಾರಾಯಣ ಭಟ್ಟರು ತನ್ನ ಸೌಹಾರ್ದದ ಗೀತೆಯಲ್ಲಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ಪರಮ ಪವಿತ್ರ ಯೇಸು ಕ್ರಿಸ್ತರು ಕೂಡ ಇದೇ ಸಂದೇಶವನ್ನ ಆವತ್ತು ಬೈಬಲ್ ಅಲ್ಲಿ ಸಾರಿದ್ದು. ನೀನು ಏನ್ ಮಾಡಬೇಕು ಅಂತ ಕೇಳಿದ್ರೆ, ನಿಮ್ಮನ್ನ ನಾನು ಪ್ರೀತಿಸ್ತೇನೆ, ನೀವು ನನ್ನನ್ನ ಪ್ರೀತಿಸದೆ ಇದ್ರೂ ಪರವಾಗಿಲ್ಲ, ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿದ್ದೆ ಆದ್ರೆ ಅದು ನನ್ನನ್ನ ಪ್ರೀತಿಸಿದ ಹಾಗೆ ಅಂತ ಹೇಳಿ ಬೈಬಲ್ ಅಲ್ಲಿ ಪ್ರಭು ಯೇಸು ಕ್ರಿಸ್ತರ ಬೋಧನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿರ್ಗತಿಕರನ್ನ, ಕಷ್ಟದಲ್ಲಿರುವವರನ್ನ ಮೇಲಕ್ಕೆತ್ತುವಂಥದ್ದು ನಿಜವಾದ ಶಾಂತಿಯ ಪ್ರತೀಕ ಅನ್ನುವಂಥದ್ದನ್ನ ಪ್ರಭು ಯೇಸು ಕ್ರಿಸ್ತರು ಕೂಡ ಬೋಧನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಗೋಪಾಲಕೃಷ್ಣ ಅಡಿಗರ ಒಂದು ಕವಿತೆ ಹೇಳುತ್ತೆ, ಯಾವ ರೂಪದ್ದು ಅಂತ ಹೇಳಿದ್ರೆ, ದೀಪವನ್ನ ಹಚ್ಚುತ್ತೇನೆ ನಾನು ಕತ್ತಲೆಯನ್ನ ಬಡೆದೋಡಿಸುತ್ತೇನೆ ಎಂಬ ಭ್ರಮೆಯಿಂದಲ್ಲ, ಇರುವಷ್ಟು ದಿನ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಿ ಸಂತೋಷ ಪಡೋಣವೆಂದು, ಅದಕ್ಕಾಗಿ ನಾನು ದೀಪವನ್ನ ಹಚ್ಚುತ್ತೇನೆ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕೆಲವು ದಿನಗಳು ಈ ಜಗತ್ತಿನಲ್ಲಿ ಇದ್ದು ಹೋಗುವಂತಹ ಕಾಕತಾಳೀಯ ಸನ್ನಿವೇಶದಲ್ಲಿ ದ್ವೇಷವನ್ನ, ಅಸೂಯೆಯನ್ನ ಬಿಟ್ಟು ಪ್ರೀತಿಯ ಸಂಕೇತವಾಗಿ ಮನುಜ ಮತ ವಿಶ್ವಪಥ ಅನ್ನುವ ತತ್ವದ ನಂಬಿಕೆ ಇಟ್ಟು ಮನುಷ್ಯನನ್ನ ಪ್ರೀತಿಸುವಂತಹ ಸಮಾಜ ಯಾವತ್ತು ಭಾರತ ಜಾಗೃತ ಆಗತ್ತೆ
ಆವತ್ತು ಇಡೀ ಪ್ರಪಂಚವೇ ಮೆಚ್ಚುವಂತ ವಿಶ್ವಗುರು ಭಾರತ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಆಶಯ. ಇಡೀ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ಗಾಂಧೀಜಿ ಕಂಡಂತ ಆ ಸೌಹಾರ್ದತೆಯ ಕನಸು ಏನಿದೆ, ಆ ಸಾಮರಸ್ಯದ ಕನಸು ಏನಿದೆ, ಅದು ಜಾಗೃತ ಆದಾಗ ಬಲಿಷ್ಠ ಭಾರತ ನಿರ್ಮಾಣ ಆಗತ್ತೆ. ಇಂತಹ ಬಂಧುತ್ವ ಕ್ರಿಸ್ಮಸ್ ಮೂಲಕ ಇಡೀ ನಾಡಿಗೆ ಒಂದು ಸಂದೇಶವನ್ನ ಸಾರುವಂತ ಕೆಲಸ ಆಗಬೇಕು. ಬಂಧುತ್ವದ ಮೂಲಕ ಪ್ರತಿ ಮನದಲ್ಲೂ ಕೂಡ ಶಾಂತಿಯ ಸಂದೇಶವನ್ನ ಕೊಡುವ ಮೂಲಕ ಇಡೀ ಭಾರತ, ಇಡೀ ಪುತ್ತೂರು, ಇಡೀ ಮಂಗಳೂರು, ಇಡೀ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಲಿ ಅನ್ನುವ ಸದಾಶಯದೊಂದಿಗೆ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳಿಗೆ ಅಂತಿಮ ಚುಕ್ಕೆ ನೀಡುತ್ತಿದೆ. ಅವಕಾಶಕ್ಕಾಗಿ ವಂದನೆಗಳು. ಅದ್ಭುತವಾದ ಮಾತುಗಳು ಸರ್. ಎಲ್ಲ ಧರ್ಮಗಳ ಮೌಲ್ಯಗಳನ್ನು ಎತ್ತಿ ಹಿಡಿದು ಅದರ ಮೌಲ್ಯಗಳ ವಿಶೇಷತೆಯನ್ನು ತೋರಿಸಿ ತಮ್ಮ ಸಂದೇಶದ ಮೂಲಕ ನಮಗೆಲ್ಲರಿಗೂ ತಿಳಿ ಹೇಳಿದ್ದೀರಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವಿದೆ. ಸಂತ ಫಿಲೋಮಿನಾ ಪ್ರೌಢಶಾಲೆಯ ಮಕ್ಕಳಿಂದ ನೃತ್ಯ, ವಿವಿಧ ಭಾಷೆಗಳನ್ನು ಸೇರಿಸಿಕೊಂಡು ಒಂದು ಉತ್ತಮವಾದ ನೃತ್ಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಸೇಂಟ್ ಫಿಲೋಮಿನಾಸ್ ಹೈಸ್ಕೂಲ್ ಚಿಲ್ಡ್ರನ್. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ಆನಂದವೇ ಆನಂದ, ಸಂತೋಷವೇ ಆನಂದವೇ ಆನಂದ, ಸಂತೋಷವೇ. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ಕುಮಾರ ಏಸಯ್ಯ ಧರಣಿಗೆ ಬಂದ ದಯಮಯ. ದಾವೀದ ಕುಮಾರ ಏಸಯ್ಯ ಧರಣಿಗೆ ಬಂದ ದಯಮಯ. ಲೋಕದ ರಕ್ಷಕ ಏಸಯ್ಯ, ಈ ಲೋಕದ ರಕ್ಷಕ ಏಸಯ್ಯ. ಜನಿಸ್ಯಾನಂತೆ ನೋಡಯ್ಯ, ಇನ್ನು ಜನಿಸ್ಯಾನಂತೆ ನೋಡಯ್ಯ. ಜನಿಸ್ಯಾನಂತೆ ನೋಡಯ್ಯ, ಇನ್ನು ಜನಿಸ್ಯಾನಂತೆ ನೋಡಯ್ಯ. ದಾವೀದ ಕುಮಾರ ಏಸಯ್ಯ ಧರಣಿಗೆ ಬಂದ ದಯಾಮಯ. ದಾವೀದ ಕುಮಾರ ಏಸಯ್ಯ ಧರಣಿಗೆ ಬಂದ ದಯಾಮಯ.
ನಂಗ್ ಕಲ್ಪಾಂಡ ಪಾಟೋನು ತೆರಿಲೇ ಬೊಲ್ಪಾಂಡ ಬಾನೊಡು ತೂಲೇ ನಂಗ್ ಕಲ್ಪಾಂಡ ಪಾಟೋನು ತೆರಿಲೇ ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಕತ್ತಾಲೆ ಬಿರಪಾರಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು ಕನ್ನಡ ತುಳು ಭಾಷೆಯಲ್ಲಿ ಉತ್ತಮ ನೃತ್ಯವನ್ನು ಮಾಡಿದಂತಹ ಸೆಂಟ್ ಫಿಲೋಮಿನಾ ಹೈಸ್ಕೂಲ್ನ ಮಕ್ಕಳಿಗೆ ಅಭಿವಂದನೆಗಳು. ಬಂಧುಗಳೇ, ಕ್ರಿಸ್ಮಸ್ ಕ್ಯಾರಲ್ಸ್ ಕ್ರಿಸ್ಮಸ್ನ ವಿಶೇಷ ಗೀತೆಗಳು. ಈ ಗೀತೆಗಳು ಕ್ರಿಸ್ಮಸ್ನ ಇತಿಹಾಸ, ನಂಬಿಕೆ, ಭರವಸೆ ಹಾಗೂ ಸಂತೋಷವನ್ನು ಕರಗತಗೊಳಿಸುವ ಗೀತೆಗಳು. ಈಗ ಕ್ರಿಸ್ಮಸ್ ಕ್ಯಾರಲ್ಸ್ಗಳನ್ನು ಹಾಡಲು ನಮ್ಮ ಮುಂದೆ ಬರಲಿದ್ದಾರೆ ನಮ್ಮ ಚರ್ಚಿನ ಕ್ಯಾರಲ್ ಅಥವಾ ನಮ್ಮ ಚರ್ಚಿನ ಕಾಯರ್ ಪಂಗಡ. ಈಗ ನಮ್ಮ ವೇದಿಕೆಗೆ ಇದೇ ಸಮಯದಲ್ಲಿ ನಿಮಗೆಲ್ಲರಿಗೂ ನಮ್ಮ ಚರ್ಚಿನ ಪರವಾಗಿ, ಧರ್ಮಗುರುಗಳ ಪರವಾಗಿ ಕುಳಿತುಕೊಂಡಲ್ಲೇ ರಿಫ್ರೆಶ್ಮೆಂಟನ್ನು ಹಂಚಲು ನಮ್ಮ ಸ್ವಯಂ ಸೇವಕರು ಬರ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಿ. ಅಲ್ಲಿ ನಿಂತುಕೊಂಡವರು ದಯವಿಟ್ಟು ತಮ್ಮ ಚೇರಲ್ಲಿ ಕೂತ್ಕೊಳ್ಳಿ. ಯಾಕಂತೇಳಿದರೆ ಆ ಕಡೆ ನಮ್ಮ ಸ್ವಯಂ ಸೇವಕರು ಬರುವುದಿಲ್ಲ. ಪ್ಲೀಸ್ ಆಕ್ಯುಪೈ ಯುವರ್ ಚೇ. ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಿ. ಹಿಂದೆ ನಿಂತವರಿಗೆ ಖಂಡಿತ ಆ ಕಡೆ ಬರುವುದಿಲ್ಲ. ಕುಳಿತುಕೊಂಡಲ್ಲಿ ನಮ್ಮ ಸ್ವಯಂ ಸೇವಕರು ನಿಮಗೆ ರಿಫ್ರೆಶ್ಮೆಂಟ್ ತೆಗೆದುಕೊಂಡು ಬರಲಿಕ್ಕಿದ್ದಾರೆ. ದಯವಿಟ್ಟು ಆಸನವನ್ನು ಸ್ವೀಕರಿಸಿಕೊಳ್ಳಿ. ಪ್ಲೀಸ್ ನಿಮ್ಮ ಆಸನವನ್ನು ಸ್ವೀಕರಿಸಿಕೊಳ್ಳಿ. ನಮ್ಮ ಸ್ವಯಂ ಸೇವಕರೀಗ ಕುಳಿತುಕೊಂಡ ಎಲ್ಲರಿಗೂ ರಿಫ್ರೆಶ್ಮೆಂಟನ್ನು ಹಂಚಿಕೊಳ್ಳಲು ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಕುಳಿತುಕೊಳ್ಳಿ. ಮೊದಲಿಗೆ ಸೈಲೆಂಟ್ ನೈಟ್. Oh
ಮುಂದಿನ ಗೀತೆ ಬೆತ್ಲೆಹೇಮ್ ಗೋದಲಿಯಳು ದೇವತನಯ ಯೇಸು ಜನಿಸಿದ, ಕನ್ನಡ ಗೀತೆ. ಮುಂದಿನ ಗೀತೆ ಬಾತ್ ಯೇಸು ಮೆಸ್ಸಿಹೆ ಜನ್ಮಕ್ಕೆ, ಹಿಂದಿ ಗೀತೆ. जन्म
ಧನ್ಯವಾದಗಳು. ಆಗಿ ಸೇವೆ ಸಲ್ಲಿಸಿರುತ್ತಾರೆ. ದೇಲಂತಬೆಟ್ಟುವಿನಲ್ಲಿ ಧರ್ಮಗುರುಗಳಾಗಿ ಆಂಗ್ಲ ಮಾಧ್ಯಮ ಶಾಲೆ ಕಡಬ ಇಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಮಾತುಗಾರರು ಹಾಗೂ ಪ್ರಸಂಗದಾರರು. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಫಾದರ್, ನಿಮ್ಮನ್ನು ಇಲ್ಲಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ತಮ್ಮ ಸಂದೇಶವನ್ನು ನೀಡಲು. ಎಲ್ಲರಿಗೂ ಶುಭ ಸಂಜೆ. ಪುತ್ತೂರಿನ ಮಾಯದೇವ್ಸ್ ಈ ಚರ್ಚ್ ವಠಾರದಲ್ಲಿ ಕ್ರಿಸ್ಮಸ್ ಬಂಧುತ್ವ ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಭಾರತ ಮಾತೆಯ ಸುಪುತ್ರ ಸುಪುತ್ರಿಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗಾಗಲೇ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ, ಮುಸಲ್ಮಾನ್ ಧರ್ಮದ ಪ್ರತಿನಿಧಿಯಾಗಿ ಮೊಹಮ್ಮದ್ ಧಾರಿಮಿ, ಅದೇ ರೀತಿ ಶ್ರೀ ಬಾಲಕೃಷ್ಣ ಪೊರದಾಳ್ ಅದ್ಭುತವಾಗಿ ಮಾತನಾಡಿದ್ದಾರೆ. ಅವರ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಈಗ ಅವರಿಗೆ ಕ್ರೈಸ್ತ ಬಾಂಧವರ ಪರವಾಗಿ ಈ ವೇದಿಕೆಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ಷಮಿಸಿ, ಅನಾರೋಗ್ಯದ ನಿಮಿತ್ತ ಸ್ವಲ್ಪ ಕಷ್ಟವಾಗ್ತದೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ನಾನು ಸಂದೇಶವನ್ನು ನೀಡಲು ಇಚ್ಛೆಪಡುತ್ತೇನೆ. ಇಂದು ನಾವು ಬಂಧುತ್ವ ಕ್ರಿಸ್ಮಸ್ ಸಂಭ್ರಮಿಸಲು ಸೇರಿದ್ದೇವೆ. ಒಂದು ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ವೇದಿಕೆ, ಉತ್ತಮ ವಿಚಾರ ಹಾಗೂ ಮಾನವ ಕುಲಕ್ಕೆ ಗೌರವ ಕೊಡುವ ಒಂದು ಅದ್ಭುತ ಆಚರಣೆ. ಆತ್ಮೀಯರೇ, ಬಂಧುತ್ವ, ಭ್ರಾತೃತ್ವ, ಸಹೋದರತ್ವ, ಸೌಹಾರ್ದತ್ವ, ಪ್ರಾಮಾಣಿಕತ್ವ, ವಿನಯತ್ವ, ಧೀರತ್ವ, ಶಾಂತತ್ವ ಇಂಥ ತತ್ವಗಳನ್ನು ಅಥವಾ ಇಂಥ ತತ್ವಗಳಿಂದ ಕೂಡಿದ ಶಬ್ದಗಳನ್ನು ಈ ವೇದಿಕೆಯಿಂದ ಪ್ರಕಟಿಸಲು, ಅಲ್ಲಿ ಕುಳಿತುಕೊಂಡು ಆಲಿಸಲು, ಅದರ ಕುರಿತು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಾಗ ನಿಮ್ಮಿಂದ ಜನರಿಂದ ಪ್ರಶಂಸೆಯ ಚಪ್ಪಳೆಯನ್ನು ಅಥವಾ ಚಪ್ಪಳೆಯ ಸುರಿಮಳೆಯನ್ನು ಗಿಟ್ಟಿಸಲು ಸುಲಭ, ಸಂತೋಷವಾಗ್ತದೆ. ಆತ್ಮೀಯರೇ, ಈ ಪವಿತ್ರ ಶಬ್ದಗಳ ತಿರುಳನ್ನು ಅರಿತು ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಅದನ್ನು ಅಳವಡಿಸಲು ಅಷ್ಟು ಸುಲಭ ಇಲ್ಲ. ಹಿಂದೂ ಬಾಂಧವರು ಅವರ ಧರ್ಮ ಕ್ಷೇತ್ರದಲ್ಲಿ, ದೇವಸ್ಥಾನದ ಮೈದಾನದಲ್ಲಿ ಹಲವಾರು ಸಲ ದೀಪಾವಳಿ ಸೌಹಾರ್ದ ಕೂಟ ಆಚರಿಸಿದ್ದು ನೋಡಿದ್ದೇನೆ. ಮುಸಲ್ಮಾನ್ ಬಾಂಧವರು ಅವರ ಧರ್ಮಕ್ಷೇತ್ರದ ಪರಿಸರದಲ್ಲಿ ಈದ್ ಮಿಲಾದ್ ಸೌಹಾರ್ದ ಕೂಟವನ್ನು ನೋಡಿದ್ದೇನೆ. ನಾವು ಕೂಡ ಹಾಗೆ ಬಂಧುತ್ವ ಕ್ರಿಸ್ಮಸ್ ಆಚರಿಸ್ತೇವೆ. ಆತ್ಮೀಯರೇ, ಪ್ರತಿ ವರ್ಷ ಈ ರೀತಿಯ ಆಚರಣೆಗಳು ಬಂಧುತ್ವ ಸಂಭ್ರಮಿಸಿ ನಂತರ ಸ್ವಲ್ಪ ದಿನಗಳ ನಂತರ ನಮ್ಮ ನಿತ್ಯ ಜೀವನದಲ್ಲಿ ಆರಂಭವಾಗುತ್ತದೆ ಸ್ವಾರ್ಥತ್ವ, ಕಪಟತ್ವ, ಅಹಂಕಾರತ್ವ, ಅನೈತಿಕತ್ವ, ಶತ್ರುತ್ವ, ದ್ವೇಷತ್ವ. ಈ ತತ್ವಗಳು ನಮ್ಮೆಲ್ಲರ ಮನುಷ್ಯತ್ವವನ್ನು ಹಾಳು ಮಾಡುತ್ತದೆ, ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ, ರಕ್ತಪಾತಕ್ಕೆ ಕಾರಣವಾಗಿದೆ, ವಿಷಗಾಳಿಯನ್ನು ಪ್ರಸರಿಸುವ ಕೇಂದ್ರಗಳಾಗುತ್ತವೆ. ಇದು ನಿಜವಾಗಲೂ ನಮ್ಮ ಸಮಾಜಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಂದು ವಿಪರ್ಯಾಸವಲ್ಲವೇ? ಮಾನವ ಕುಲಕ್ಕೆ ಧಕ್ಕೆ ತರುವ ವಿಷಯವಲ್ಲವೇ? ನಾನು ನೀವು ಎಲ್ಲರೂ ಚಿಂತಿಸಬೇಕು, ಧ್ಯಾನಿಸಬೇಕು. ನಮ್ಮ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಕಂಡುಕೊಳ್ಳಬೇಕು. ಆತ್ಮೀಯರೇ, ನಾವೆಲ್ಲರೂ ನಮ್ಮ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ, ಸಮಾಜದಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಗುರುಗಳಾಗಿ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಪ್ರಶ್ನೆ ಕೇಳುತ್ತೇವೆ. ಮಕ್ಕಳೇ, ನಾವು ಯಾರ ಮಕ್ಕಳು? ಅವರಿಂದ ಉತ್ತರ ಬರ್ತದೆ. ಈಗ ನಾನು ನಿಮಗೆ ಕೇಳ್ತಾ ಇದ್ದೇನೆ, ಪ್ರಿಯರೇ, ನಾವು ಯಾರ ಮಕ್ಕಳು? ಮಾತೇ ಬರಲ್ಲ.
ನಾವು ಯಾರ ಮಕ್ಕಳು? ದೇವರ ಮಕ್ಕಳು. ಕೆಲವರಿಗೆ ಡೌಟ್ ಉಂಟು, ಅದೇ ನಾನು ಹೇಳಿದ್ದು, ದೇವರ ಮಕ್ಕಳು. ನೆಕ್ಸ್ಟ್ ಪ್ರಶ್ನೆ, ದೇವರು ಯಾರು? ಅದು ಕಷ್ಟ ಆತ್ಮೀಯರೇ. ದೇವರು ದೇಹವಿಲ್ಲದವರು, ವರ್ಣವಿಲ್ಲದವರು, ರೂಪವಿಲ್ಲದವರು. ದೇವರು ಒಂದು ಶಕ್ತಿ. ದೇವರಿಗೆ ಕಲ್ಲರ್ ಇಲ್ಲ, ದೇವರಿಗೆ ನಿರ್ದಿಷ್ಟ ಶೇಪ್ ಇಲ್ಲ, ದೇವರಿಗೆ ನಮಗಿರುವಂತೆ ಆ ಫಿಸಿಕ್ ಬಾಡಿ ಇಲ್ಲ. ದೇವರು ಒಂದು ಸೂಪರ್ ನ್ಯಾಚುರಲ್ ಪವರ್, ದೈವಶಕ್ತಿ. ನೆನಪಿಟ್ಟುಕೊಳ್ಳಿ, ಆ ಶಕ್ತಿಯಿಂದಲೇ ನಮಗೆ ಇಡೀ ಮಾನವ ಕುಲಕ್ಕೆ ಭಕ್ತಿ, ಯುಕ್ತಿ ಮತ್ತು ಮುಕ್ತಿ. ಅವರಿಂದಲೇ ನಮಗೆ ದೊರಕುವುದು ಬುದ್ಧಿ, ಶುದ್ಧಿ, ಸಮೃದ್ಧಿ. ನಾವು ಮರೆಯುವುದು ಬೇಡ. ಈ ಭೂಲೋಕದಲ್ಲಿ ದೈವಶಕ್ತಿಯನ್ನು ಬದಿಗಿಟ್ಟು ದುಷ್ಟಶಕ್ತಿಗಳಿಂದ ಪ್ರೇರಣೆಗೊಂಡು ನಾವು ದೇವರನ್ನು ಸೃಷ್ಟಿ ಮಾಡಿದ್ದೇವೆ, ದೇವರಿಗೆ ರೂಪ ಕೊಟ್ಟಿದ್ದೇವೆ, ನಮ್ಮ ದೇವರಿಗೆ ಬಣ್ಣ ಕೊಟ್ಟಿದ್ದೇವೆ. ಆದುದರಿಂದ ಮನುಷ್ಯತ್ವವನ್ನು ಕಳೆದು ನನ್ನ ದೇವರು, ನನ್ನ ಜನ, ನನ್ನ ಭೂಮಿ, ನನ್ನ ಭಾಷೆ ಎಂದು ಹೇಳಿಕೊಂಡು ನರಕದ ಜೀವನವನ್ನು ನಡೆಸ್ತಾ ಇದ್ದಾನೆ. ಯಾವಾಗ ಭಾರತ ದೇಶ ನಮ್ಮ ದೇಶ ಹೇಳುವಾಗ ನಾವೆಲ್ಲರೂ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ನಮ್ಮ ಜನ, ನಮ್ಮ ರಕ್ತ, ನಮ್ಮ ಭೂಮಿ, ಇದನ್ನು ನಾವು ಹೇಳುತ್ತೇವೆಯೋ ಆವಾಗ ನಿಜವಾದ ಬಂಧುತ್ವ ನಾವು ಅನುಭವಿಸುತ್ತೇವೆ. ಆತ್ಮೀಯರೇ, ಈ ನರಕದ ಜೀವನ ಆರಂಭವಾದುದು ನಿನ್ನೆ ಮೊನ್ನೆ ಅಲ್ಲ, 100 ಅಥವಾ 500 ವರ್ಷಗಳ ಹಿಂದೆ ಅಲ್ಲ, 2025 ವರ್ಷಗಳ ಹಿಂದೆ ಈ ಭೂಲೋಕದಲ್ಲಿ ಬಂದರು. ಅದುವೇ ಕ್ರಿಸ್ಮಸ್ ಸಂಭ್ರಮ. ಬಂದರು, ಅದುವೇ ಕ್ರಿಸ್ಮಸ್ ಸಂಭ್ರಮ. ದೇವರು ಮಾನವನಾಗಿ ಬೆತ್ಲೆಹೇಮ್ನಲ್ಲಿ ಒಂದು ಗೋದಲಿಯಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂದು ಬೈಬಲ್ ಹೇಳ್ತಾ ಇದೆ. ಬೆತ್ಲೆಹೇಮ್ ಎಂದರೆ ಅರ್ಥ ಏನು? ಹೌಸ್ ಆಫ್ ಬ್ರೆಡ್. ಕನ್ನಡದಲ್ಲಿ ಹೇಳುವುದಾದರೆ ಒಂದು ರೊಟ್ಟಿಯ ಮನೆ, ಅನ್ನದ ಮನೆ. ಯೇಸು ಕ್ರಿಸ್ತರು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಅಂದರೆ ಪಾಪದಿಂದ, ಹಿಂಸೆಯಿಂದ, ದ್ವೇಷದಿಂದ ಕೊಳೆಯುತ್ತಿರುವ ಈ ಭೂಲೋಕದಲ್ಲಿ ಜನಿಸಿದರು. ಆ ಕೊಟ್ಟಿಗೆಯಲ್ಲಿ ದನಗಳಿರುತ್ತವೆ, ಆ ಸೆಗಣಿಯ ಮಧ್ಯೆ, ಆ ಮೂತ್ರದ ಮಧ್ಯೆ, ಆ ಕೊಳಚೆಯ ಮಧ್ಯೆ ಮಲಗುತ್ತವೆ. ಅದೇ ದೇವರು ಕೊಟ್ಟಂಥ ಸಂಕೇತ. ಆ ದನದ ಕೊಟ್ಟಿಗೆಯಲ್ಲಿ ನಾವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ದ್ವೇಷದಿಂದ ಜೀವಿಸುತ್ತಿರುವ ಆ ದೃಶ್ಯವನ್ನು ದೇವರು ಮಾನವರಾಗಿ ಹುಟ್ಟಿದ ಆ ಪ್ರದೇಶದಲ್ಲಿ ನಮಗೆ ನಿರೂಪಿಸಿರುತ್ತಾರೆ. ಅದಕ್ಕೆ ಆ ದನದ ಕೊಟ್ಟಿಗೆಯ ಮೇಲೆ ಎಲ್ಲಿ ನಾವು ದನಗಳಿಗೆ ಆಹಾರ ಇಡುತ್ತೇವೋ, ಬೈಹುಲ್ಲು ಹಾಕುತ್ತೇವೋ, ಅಲ್ಲಿ ಪ್ರಭು ಯೇಸು ಕ್ರಿಸ್ತನನ್ನು ಇಟ್ಟರು. ಅಂದರೆ ಆ ಮನುಕುಲಕ್ಕೆ ಆಧ್ಯಾತ್ಮಿಕವಾಗಿ ಬಾಯರಿಗೆ ಹಸಿವಾದವರಿಗೆ ಒಂದು ಊಟವಾಗಿ ಅವರು ಬಂದರು. ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಬೆಳೆಯಬೇಕು, ಪರಸ್ಪರ ಮನುಷ್ಯತ್ವವನ್ನು ಎತ್ತಿ ಹಿಡಿಬೇಕು ಎಂಬ ಆ ಒಳತಿರುಳು ಈ ಕ್ರಿಸ್ಮಸ್ ಹಬ್ಬ. ಅದೇ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಸಂಚರಿಸಿ ಹೋಗುತ್ತಿರುವಾಗ ಒಮ್ಮೆ ಹೇಳುತ್ತಾರೆ, ನಾನೇ ಜೀವದಾಯಕ ರೊಟ್ಟಿ, ಐ ಆಮ್ ದ ಬ್ರೆಡ್ ಆಫ್ ಲೈಫ್. ದೇವರು ತಪ್ಪಿ ಕೂಡ ಹೇಳಲಿಲ್ಲ, ನಾನು ಈ ಜಗತ್ತಿಗೆ ತಲ್ವಾರ್ ಹೇಳಲಿಲ್ಲ, ನಾನು ನಿಮಗೆ ಆ್ಯಪಲ್ ಹೇಳಲಿಲ್ಲ, ನಾನು ನಿಮಗೆಲ್ಲರಿಗೂ ಪಿಜ್ಜಾ ಹೇಳಲಿಲ್ಲ. ಅವರು ಹೇಳಿದ್ದು ನಾನು ಜೀವದಾಯಕ ರೊಟ್ಟಿ. ಯಾಕೆಂದರೆ ರೊಟ್ಟಿ ಒಬ್ಬ ಶ್ರೀಮಂತನು ತಿನ್ನುತ್ತಾನೆ, ಬಡವನು ತಿನ್ನುತ್ತಾನೆ, ರೋಗಿ ಕೂಡ ತಿನ್ನುತ್ತಾನೆ, ಅನಾಥನು ಕೂಡ ತಿನ್ನುತ್ತಾನೆ. ದೇವರು ಈ ಧರೆಗೆ ಇಡೀ ಮನಕುಲಕ್ಕೆ ಮಗದೊಮ್ಮೆ ದೈವಿಕ ಶಕ್ತಿಯನ್ನು ತುಂಬಿಸಲು ಬಂದರು. ಆದುದರಿಂದ ಕ್ರಿಸ್ಮಸ್ ಕ್ರೈಸ್ತರಿಗೆ ಯೇಸು ಕ್ರಿಸ್ತರ ಜನನೋತ್ಸವ. ಆದರೆ ಈ ಹಬ್ಬ ಸಾರುವ ಮೌಲ್ಯಗಳು ಶಾಂತಿ, ಪ್ರೀತಿ, ದಯೆ, ಕ್ಷಮೆ, ವಿನಯತೆ, ಸೇವೆ, ಈ ಮೌಲ್ಯಗಳು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇವು ಸಂಪೂರ್ಣ ಮಾನವ ಕುಲಕ್ಕೆ ಸೇರಿವೆ. ಕ್ರಿಸ್ಮಸ್ ಸಂಭ್ರಮದ ನಿಜವಾದ ಒಳತಿರುಳು ದೇವರು ಮಾನವನಿಗೆ ಹತ್ತಿರವಾಗುತ್ತಾರೆ. ಶಕ್ತಿ, ಐಶ್ವರ್ಯ ಅಥವಾ ವೈಭವದ ಮೂಲಕವಲ್ಲ, ಬದಲಾಗಿ ಸರಳತೆ, ವಿನಯತೆ ಹಾಗೂ ಕ್ಷಮೆಯ ಮೂಲಕ.
ಪ್ರತಿ ಧರ್ಮವು ತನ್ನದೇ ಆದ ಭಾಷೆಯಲ್ಲಿ ಇದೇ ಮೌಲ್ಯಗಳನ್ನು ಬೋಧಿಸುತ್ತದೆ. ಆದುದರಿಂದ ಪ್ರಿಯರೇ, ನಾವೆಲ್ಲರೂ ಒಂದಾಗೋಣ, ಮಾನವ ಧರ್ಮವನ್ನು ಕಾಪಾಡೋಣ, ನೆರೆಹೊರೆಯವರನ್ನು ಪ್ರೀತಿಸೋಣ, ಪ್ರತಿ ಜೀವಕ್ಕೆ ಗೌರವ ಕೊಡೋಣ, ನಮ್ಮ ಮಧ್ಯದಲ್ಲಿರುವ ದುರ್ಬಲರನ್ನು ರಕ್ಷಿಸೋಣ, ಹಿಂಸೆಗೆ ಬದಲಾಗಿ ಶಾಂತಿಯನ್ನು ಆಯ್ಕೆ ಮಾಡೋಣ ಎಂದು ಪ್ರಾರ್ಥಿಸುತ್ತಾ ಮಗದೊಮ್ಮೆ ನಿಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಹ್ಯುಮ್ಯಾನಿಟಿ. ಅವಕಾಶ ಮಾಡಿಕೊಟ್ಟ ಈ ಧರ್ಮಕ್ಷೇತ್ರದ ಧರ್ಮಗುರುಗಳಿಗೆ, ಸಂಘಟಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಪ್ರಭು ಯೇಸು ಕ್ರಿಸ್ತ. ಹಲೋ 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 ಹಲೋ. ವಂದನೆಗಳು. ವಂದನೀಯ ಸುನಿಲ್ ಪ್ರವೀಣ್ ಪಿಂಟೋ ಇವರೇ, ಕ್ರಿಸ್ತಿಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಅದರ ಮೇಲೆ ಬೆಳಕು ಚೆಲ್ಲಿ ಇಂದಿನ ಸಂದೇಶವನ್ನು ತಾವು ನೀಡಿದ್ದೀರಿ. ನಿಮಗೆ ವಂದನೆಗಳು. ಬಂಧುಗಳೇ, ಕ್ರಿಸ್ಮಸ್ ಸಕರಾದಂಥ ಶ್ರೀಯುತ ಪ್ರೊಫೆಸರ್ ಪ್ರಶಾಂತ್ ರೈ ಇವರ ಮುಂದಾಳುತನದಲ್ಲಿ ಈಗ ಇಲ್ಲಿ ಪಡಿಸಲಿದ್ದಾರೆ ಯಕ್ಷ ನಾಟ್ಯ ಚೆಂಡೆ ಕಲರವ. ದಯವಿಟ್ಟು ವೀಕ್ಷಿಸಿ. ಉತ್ತಮವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ.
ಯಕ್ಷಗಾನ ಕಲಾವಿದರು ತಯಾರಾಗಿದ್ದಾರೆ. ಚಂಡೆಮದ್ದಳೆ ಇದನ್ನೆಲ್ಲ ಈಗ ಸೆಟ್ ಮಾಡಿ ಈಗ ತಯಾರಾಗಿದೆ. ನಮ್ಮ ಮುಂದೆ ಪ್ರಸ್ತುತಪಡಿಸಲು ಯಕ್ಷನಾಟ್ಯ ಚಂಡೆ ಕಲರವ ಇಂದಿನ ಈ ಕಾರ್ಯಕ್ರಮದ ಉನ್ನತವಾದ ಕಾರ್ಯಕ್ರಮ. ಹಲೋ 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 ಹಲೋ
ಭೂಲೋಕದೆಡೆಯೋಳು ಪ್ರಭು ತಾಳಿದನು ಮನುಜ ರೂಪವನು ಪ್ರಭು ತಾಳಿದನು ಮನುಜ ರೂಪವನು ದಿವ್ಯಲೋಕ ನಿಂದಿಳಿದು ಭೂಲೋಕದೆಡೆಯೋ ಪ್ರಭು ತಾಳಿದನು ಮನುಜ ರೂಪವನು ತಾಳಿದನು ಅಗ್ನಿತ ಮತದೊಳಗೆ ಗತಿ ಜಗದಿ ಮಾನವ ಧರ್ಮ ಪ್ರಕರತೆ ಜಗದಿ ಮಾನವ ಧರ್ಮ ಪ್ರಕರತೆ ಅಗಣಿತ ಮತದೊಳಗೆ ಗತಿ ಜಗದಿ ಮಾನವ ಧರ್ಮ ಪ್ರಕರತೆ ಜಗದಿ ಮಾನವ ಧರ್ಮ ಪ್ರಕರತೆ ಸುಗುಣ ಶಾಂತಿ ಸೌಹಾರ್ದ ಸೌಖ್ಯವೇ ದುಗುಡ ಸಲಗು ಸುಗುಣ ಶಾಂತಿ ಸೌಹಾರ್ದ ಸೌಖ್ಯವೇ ದುಗುಡ ಸಲ್ಲದು ಧರ್ಮ ಸಂಸ್ಕೃತಿ ಸಾರವದು ಗುಣಧರ್ಮ ನಡೆಯಿಂದ ತಿದ್ದುವ ಧರ್ಮ ನಡೆಯಿಂದ
ಧರ್ಮ ಸಂಸ್ಕೃತಿ ಸಾರವದು ಗುಣ ಧರ್ಮ ನಡೆಯಿಂದ ತಿದ್ದುವ ಮರ್ಮವೇ ಮನುತತ್ವ ಸಿದ್ಧಿಯ ಕರ್ಮಭೂಮಿ. ಮರ್ಮವೇ ಮನುತತ್ವ ಸಿದ್ಧಿಯ ಕರ್ಮಭೂಮಿ. ಆ ಆ ಅಗಣಿತ ಮತದೊಳಗೆ ಗತಿ ಜಗದಿ ಮಾನವ ಧರ್ಮ ಪ್ರಕೃತಿ. ಮಾನವ ಧರ್ಮ ಪ್ರಕೃತಿ ಏಕತೆ. ಆ ಆ ಏಕತೆ. ಪಂಚಭೌತಿಕವಾದ ದೇಹ ಪ್ರಪಂಚ ವಾಳುವ ಶಕ್ತಿಯೊಂದೇ. ಆ ಆ ಆ ಆ ಪಂಚಭೌತಿಕವಾದ ದೇಹ ಪ್ರಪಂಚ ಬಾಳುವ ಶಕ್ತಿಯುಂಟೆ. ಪ್ರಪಂಚ ಆಳುವ ಶಕ್ತಿಯುಂಟೆ. ಆ ಆ ಆ ಆ ಸಂಚರಿಪ ನರನಾಡಿ ಬಿಡಿತವು ವಂಚಿಸುವುದೇ. ಸಂಚರಿಪ ನರನಾಡಿ ಮಿಡಿತವು ವಂಚಿಸುವುದೇ. ಪಂಚಭೌತಿಕವಾದ ದೇಹ ಪ್ರಪಂಚ ಬಾಳುವ ಶಕ್ತಿಯೊಂದೇ ಸಂಚರಿಸುವ ದಾರಿ ಮಿಡಿತವಾಗುವುದೇ. ಅಗಣಿತ ಮತದೊಳಗೆ ಗತಿ ಜಗದಿ ಮಾನವ ಧರ್ಮ ಪ್ರಕೃತಿ. ಸುಗುಣ ಶಾಂತಿ ಸೌಹಾರ್ದ ಸೌಖ್ಯವೇ ದುಗುಡ ಸಲ್ಲ. ದುಗುಡ ಸಲ್ಲ. ದಿನ ದಿನ ದೈ ದಿನ ದಗ ದಿನ ದೈ ದಿನ ದೈ ದಿನ ದಗ ದಿನ ದೈ ದಿನ ದೈ. ತೊಂತನ ತಿನ್ನ ತತ್ತಿನ್ನ ತಗ ತಿನ್ನ ತೈ ದಿನ್ನ ತೈ ದಿನ್ನ ತಗ ತಿನ್ನ ತೈ ದಿನ್ನ ತೈ. ತಿನ್ನತ್ತೆ ತಿನ್ನತ್ತೈ ತಿನ್ನತ್ತೈ ತತ್ತೈ ತಿನ್ನತೈ ತತ್ತೈ ತಿನ್ನತೈ ದಿನ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದೈ ದೈ ದೈ. ಅಗಣಿತ ಮತದೊಳಗೆ ಗತಿ ಜಗದಿ ಮಾನವ ಧರ್ಮ ಪ್ರಕೃತಿ. ಸುಗುಣ ಶಾಂತಿ ಸೌಹಾರ್ದ ಸೌಖ್ಯವೇ ದುಗುಣ ಸಲ್ಲ. ದುಗುಣ ಸಲ್ಲ. ತಗದಿಮಿ ತಗದನು ತಗದಿಮಿ ತಗದನು ತಗದಿಮಿ ತಗನು ತಗದಿನ ತೈ. ತತ್ತಿಮಿ ತಗದಿಮಿ ತತ್ತಿಮಿ ತಗದಿಮಿ ತಗದಿನು ತಗದಿನು ತಗದಿನ ತೈ. ತಗದಿಮಿ ತಗದನು ತಗದಿನ ತೈ. ದಿಮಿ ತಗದಿಮಿ ದಿಮಿ ತನ ತೈ ದಿನ ತೈ ತೈ ದಿನ
ದಿನದೈ ದದೈ ದಿನದೈ ದೈ ದಿನದ ದಿನದೈ ದಿನದ ದಿನದೈ ದೈ 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 ಅಗಣಿತ ಮತದೊಳಗೆ ಕತೆ ಜಗದಿ ಮಾನವ ಧರ್ಮ ಪ್ರಗತಿ ಆತ್ಮೀಯರೇ, ಯಕ್ಷಕಲಾ ಕೇಂದ್ರದ ವಿನೂತನ ಪ್ರಯೋಗ ಈ ವರ್ಷದ ಚೆಂಡೆಮೇಳದ ಪ್ರಸ್ತುತಿ ಸಂತ ಶಿಶುನಾಳ ಶರೀಫರ ತತ್ವಪದದ ಹಾಡಿಗೆ ನಮ್ಮ ಚೆಂಡೆಮೇಳದ ವಿದ್ಯಾರ್ಥಿಗಳು ಸುಮಧುರವಾಗಿ ನುಡಿಸ್ತಾರೆ. 5 ನಿಮಿಷದ ಪ್ರಸ್ತುತಿಯನ್ನು ಆಸ್ವಾದಿಸಬೇಕು ಅಂತ ವಿನಂತಿಸ್ತಿದ್ದೇವೆ. ಇಲ್ಲಿಗೆ ನಮ್ಮ ಅಧ್ಯಯನ ಕೇಂದ್ರದ ಕಾರ್ಯಕ್ರಮವು ಸಂಪನ್ನಗೊಳ್ಳುತ್ತದೆ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದವಳ ಮತ್ತೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ.
ಒನಕೆಯ ನುಂಗಿ ಕಲ್ಲು ಕೂಟವ ನುಂಗಿ ಒಳ್ಳು ಒನಕೆಯ ನುಂಗಿ ಕಲ್ಲು ಕೂಟವ ನುಂಗಿ ಎಲ್ಲರೂ ಬಂದ ಮುದುಗಿಯನ್ನೇ ಕರೆಯೋ ನುಂಗಿತ್ತ ಕೊಳಗನ ಕೋಳಿ ನುಂಗಿತ್ತ ಕೊಳಗನ ನೋಡವ್ವ ತಂಗಿ ಕೊಳಗನ ಕೋಳಿ ನುಂಗಿತ್ತ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ ಮಗ್ಗದಲ್ಲಿನ ಗನ್ನನನ್ನೇ ಮನೆಯು ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಕೊಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಕೊಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವನ ಮತ್ತೆ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ. ಹಲೋ ಉತ್ತಮವಾದ ಪ್ರದರ್ಶನ ಮಾಡಿದಂಥ ಎಲ್ಲ ಯಕ್ಷಗಾನ ಕಲಾವಿದರಿಗೆ ವಂದನೆಗಳು. ಪ್ರತ್ಯೇಕವಾಗಿ ಪ್ರೊಫೆಸರ್ ಪ್ರಶಾಂತ್ ರೈ ನಿಮಗೆ ಎಲ್ಲ ಈ ಕಾರ್ಯಕ್ರಮ ನಿರ್ವಹಿಸೋಕ್ಕೆ ನಿಮಗೆ ಧನ್ಯವಾದಗಳು. ಕಾರ್ಯಕ್ರಮ ಇನ್ನೂ ಸಹ ಒಂದು 2-3 ಇದೆ, ದಯವಿಟ್ಟು ಯಾರು ಹೋಗಬೇಡಿ. ಯಾಕಂತೇಳಿದರೆ ತಯಾರು ಮಾಡಿದ್ದಾರೆ, ಪ್ರದರ್ಶಿಸಲು ಅವರು ಮುಂದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಎಲ್ಲರ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ. ಆದುದರಿಂದ ದಯವಿಟ್ಟು ಯಾರು ಹೋಗಬೇಡಿ. ಮುಂದಿನ ನೃತ್ಯವಿದೆ. ಬೆಥೆನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಮಕ್ಕಳಿಂದ ಮರಾಠಿ ನೃತ್ಯ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಈಗ ಬೆಥೆನಿ ಸ್ಕೂಲಿನ ವಿದ್ಯಾರ್ಥಿಗಳು.
राजा येशूचा जन्म झाला. आनंद झाला राजा येशूचा जन्म झाला. आनंद झाला राजा येशूचा जन्म झाला. बोला येशूचा जन्म कशाला झाला, बोला येशूचा जन्म कशाला झाला, बोला येशूचा जन्म कशाला झाला, बोला येशूचा जन्म कशाला झाला. पापांपासून मुक्ती देण्यास झाला राजा येशूचा जन्म झाला. आनंद झाला राजा येशूचा जन्म झाला. आनंद झाला राजा येशूचा जन्म झाला. मरियेला मोठा अनुग्रह झाला, मरियेला मोठा अनुग्रह झाला. दावीद नगरात जल्लोष झाला, दावीद नगरात जल्लोष झाला. मरियेला मोठा अनुग्रह झाला, मरियेला मोठा अनुग्रह झाला. दावीद नगरात जल्लोष झाला, दावीद नगरात जल्लोष झाला. शांतीचा राजा आला रे आला, राजा येशूचा जन्म झाला. शांतीचा राजा आला रे आला, राजा येशूचा जन्म झाला. आनंद झाला राजा येशूचा जन्म झाला. आनंद झाला राजा येशूचा जन्म झाला. सब मिलके यीशु राजा आया है. देखो बैतुलम नगर में राजा यीशु जन्मा है. नाचो गाओ सब मिलके यीशु राजा आया है. देखो बैतुलम नगर में राजा यीशु जन्मा है. हम नाचेंगे, हम गाएंगे, हम झूमेंगे और कहेंगे हैप्पी हैप्पी क्रिसमस, मैरी मैरी क्रिसमस. हैप्पी हैप्पी क्रिसमस, मैरी मैरी क्रिसमस. हैप्पी हैप्पी क्रिसमस, मैरी मैरी क्रिसमस. हैप्पी हैप्पी क्रिसमस. मैरी मैरी क्रिसमस. मैरी मैरी क्रिसमस. ಸೂಪರ್. ಎಲ್ಲರ ಕೈ ಚಪ್ಪಾಳೆ ಮಕ್ಕಳಿಗೆ ಕೊಡೋಣ. ಉತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ. ಮುಂದೆ ಬರುತ್ತಲಿದ್ದಾರೆ ನಮ್ಮ ಚರ್ಚಿನ ಸಂಘಟನೆ YCS ಮತ್ತು ICMನ ಯುವಕ ಯುವತಿಯರು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಲಿದ್ದಾರೆ ತಮ್ಮ ನೃತ್ಯದ ಮೂಲಕ.
ಜನಿಸಿದನು ಕೊಂಡಾಡುವ ಕೊಂಡಾಡುವ ನಾವು ಕೊಂಡಾಡುವ ಕರ್ತನೇಸು ಜನಿಸಿದನು ಕೊಂಡಾಡುವ ಲೋಕದಿ ಜನಿಸಿದನು ಕೊಂಡಾಡುವ ಪಾಪಿ ನಮ್ಮ ರಕ್ಷಿಸ ಬಂದ ಕೊಂಡಾಡುವ ಶಾಪಗಳ ಮುರಿದು ಬಂದ ಕೊಂಡಾಡುವ ಸೈತಾನ ಜಯಿಸಲು ಬಂದ ಕೊಂಡಾಡುವ ಕೂಡಿ ಬಂದಿರಿ ಕುಣಿದು ಹಾಡಿರಿ ಕೂಡಿ ಬಂದಿರಿ ಕುಣಿದು ಹಾಡಿರಿ ಕತ್ಲಗೆ ಮುಂದೆ ಕೊಂಡಾಡ್ತದೆ ನಮ್ಮ ಊರೆಲ್ಲ ತೋರಣವು ಆಡುತ್ತವೆ ಕತ್ಲಗೆ ಮುಂದೆ ಕೊಂಡಾಡ್ತವೆ ನಮ್ಮ ಊರೆಲ್ಲ ತೋರಣವು ಆಡುತ್ತವೆ ಕೊಂಡಾಡುವ ನಾವು ಕೊಂಡಾಡುವ ಕರ್ತನೇಸು ಜನಿಸಿದನು ಕೊಂಡಾಡುವ ಕೊಂಡಾಡುವ ನಾವು ಕೊಂಡಾಡುವ ಕರ್ತನೇಸು ಜನಿಸಿದನು ಕೊಂಡಾಡುವ संभ्रमाची रात बडवे सगळी गायन करता बेथलेहेमाच्या गर्दन कवने देव बाल निद्रा करी ही बागी बागी रात वट संभ्रमाची रात बडवे सगळी गायन करता बेथलेहेमाच्या गर्दन कवने देव बाल निद्रा करी माधुर गायन करता सर्गी पडवे जन्माला आमका तारो ताका करया नमन ताका पेटोवन काणी ताका वंदन करया आमी सर मेलो ताका करया नमन ताका पेटोवन काणी ताका वंदन करया आमी सर मेलो Jingle bell rock, a jingle bell swing and jingle bells ring, snowing and blowing bushels of fun. Now the jingle hop has begun. Jingle bell rock, a jingle bells chiming, jingle bell time, dancing and prancing in Jingle Bell Square. In the frosty air, what a bright time! It's the right time to rock the night away. Jingle bell time is a swell time to go gliding in a one-horse sleigh. Dashing through the snow in a one-horse open sleigh, over fields we go, laughing all the way. Bells on bobtail ring, making spirits bright. What fun it is to ride and sing a sleighing song tonight! Oh, jingle bells, jingle all the way. Oh, what fun it is to ride in a one-horse open sleigh! Hey, jingle bells, jingle all the way. Oh, what fun it is to ride in a one-horse open sleigh! Oh, what fun it is to ride in a one-horse open sleigh! Ho, ho, ho! Merry Christmas! ಎಸ್ ಮೆರಿ ಕ್ರಿಸ್ಮಸ್. ಎಸ್, ಧನ್ಯವಾದಗಳು YCS ಹಾಗೂ ICSನ ಎಲ್ಲ ಸದಸ್ಯರಿಗೆ. ಆಯಿತಾ, ಉತ್ತಮವಾದ ಪ್ರದರ್ಶನವನ್ನು ಮಾಡಿದ್ದೀರಿ. ಬಂಧುಗಳೇ, ವಂದನೆಯು ನಮ್ಮ ಹೃದಯ ಮಾತುಗಳಂತೆ. ಹೃದಯದ ಮಾತುಗಳು ಕೃತಜ್ಞತಾಪೂರ್ವಕವಾಗಿ ಹೇಳಲು ಇಲ್ಲಿ ಮುಂದೆ ಬರುತ್ತಾ ಇದ್ದಾರೆ. ಚರ್ಚಿನ ಉಪಾಧ್ಯಕ್ಷರಾದಂಥ ಶ್ರೀಯುತ
ಜೆರಾಲ್ಡ್ ಡಿಕೋಸ್ಟಾ ಇವರೀಗ ಧನ್ಯವಾದ ಸಮರ್ಪಣೆ ಮಾಡಲು ವೇದಿಕೆ ಹತ್ತ ಬರಬೇಕಾಗಿ ಕೋರಿಕೆ. ನಮಗೆಲ್ಲರಿಗೂ ಶುಭ ಸಂಜೆಯನ್ನು ಕೋರುತ್ತೇನೆ. ಬಂದೋತ್ಸವ ಕ್ರಿಸ್ಮಸ್ ಯಶಸ್ವಿಯಾಗಲು ಸಹಕರಿಸಿದ ಸರ್ವರನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸಲ್ಲಿಸಲು ನಿಮ್ಮ ಮುಂದೆ ನಿಂತಿರುವೆನು. ಬಂಧುತ್ವದ ಬಗ್ಗೆ ಒಳ್ಳೆಯ ಹಿತನುಡಿಗಳನ್ನು ನೀಡಿರುವ ಶ್ರೀ SB ಮೊಹಮ್ಮದ್ ದಾರಿಮಿ, ಹಿರಿಯ ಮುಸ್ಲಿಂ ಧಾರ್ಮಿಕ ಮುಖಂಡ ಉಪ್ಪಿನಂಗಡಿ ಇವರಿಗೆ ಧನ್ಯವಾದಗಳು. ಬಂಧುತ್ವದ ಬಗ್ಗೆ ಹಿತನುಡಿಗಳನ್ನು ನೀಡಿರುವ ಹಾಗೂ ಜ್ಞಾನ ಭಂಡಾರದಿಂದ ಸಹಬಾಳ್ವೆ, ಶಾಂತಿ, ನೆಮ್ಮದಿ, ಪ್ರೀತಿ ಇವುಗಳ ಬಗ್ಗೆ ಒಳ್ಳೆಯ ಸಂದೇಶ ನೀಡಿರುವ ಶ್ರೀ ಬಾಲಕೃಷ್ಣ ರಾಯ್ ಪೊರ್ದಾಳ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರು ಮತ್ತು ಶಿಕ್ಷಕರು, ಲಿಟಲ್ ಫ್ಲವರ್ ಶಾಲೆ ಇವರಿಗೆ ಧನ್ಯವಾದಗಳು. ಬಂಧುತ್ವ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಮೌಲ್ಯಗಳನ್ನು ನೀಡಿ ನಮ್ಮ ಜೀವನದ ಬದುಕನ್ನೇ ಬದಲಾಯಿಸುವಂತೆ ಮಾಡಿದ ವಂದನೀಯ ಸುನಿಲ್ ಪ್ರವೀಣ್ ಪಿಂಟೋ, ಮುಖ್ಯ ಶಿಕ್ಷಕರು, ಸೈಂಟ್ ಆನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ನಿಮಗೂ ಧನ್ಯವಾದಗಳು. ಶ್ರೀ ಅಶೋಕ್ ಕುಮಾರ್ ರೇಖೆ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕುಮಾರ್ ಸ್ಟೆಲ್ಲಾ ವರ್ಗೀಸ್ KS, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ವಿಭಾಗ, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಶ್ರೀಮತಿ ವಿದ್ಯಾ M ಕಾಳೆ, ಮಾನ್ಯ ಪೌರಾಯುಕ್ತರು, ನಗರಸಭೆ ಪುತ್ತೂರು, ಇವರಿಗೆ ಧನ್ಯವಾದಗಳು. ಶ್ರೀ ಕಿರಣ್ ಜಾನ್ಸನ್ ಡಿಸೋಜಾ, ಪೊಲೀಸ್ ಅಧೀಕ್ಷಕರು, ಪುತ್ತೂರು, ಇವರಿಗೂ ಧನ್ಯವಾದಗಳು. ಶ್ರೀ ಆಂಜನೇಯ ರೆಡ್ಡಿ, ಪೊಲೀಸ್ ಉಪ ಅಧೀಕ್ಷಕರು, ಪುತ್ತೂರು, ಇವರಿಗೂ ಧನ್ಯವಾದಗಳು. ಶ್ರೀ SB ಕೂಡಲಗಿ KS, ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು, ಪುತ್ತೂರು, ಇವರಿಗೂ ವಂದನೆಗಳು. ಶ್ರೀಮತಿ ಜಾಸ್ಲಿನ್ ಜೆ ಫೆರ್ನಾಂಡಿಸ್, ಅಬಕಾರಿ ನಿರೀಕ್ಷಕರು, ಪುತ್ತೂರು ಉಪವಿಭಾಗ, ಇವರಿಗೂ ಧನ್ಯವಾದಗಳು. ಅತಿ ವಂದನೀಯ ಡಾಕ್ಟರ್ ಎಲ್ದೋ ಪುತ್ತೇನ್ ಕಂಡತ್ತಿಲ್ ಕೋರ್, ಎಪಿಸ್ಕೋಪ, ಶ್ರೇಷ್ಠ ಗುರುಗಳು, ಪುತ್ತೂರು ಧರ್ಮ ಪ್ರಾಂತ್ಯ, ಇವರಿಗೂ ಧನ್ಯವಾದಗಳು. ವಂದನೀಯ ಜೋಸೆಫ್ ಕೆಳಂಪರ್ಮಿಲ್, ರೆಕ್ಟರ್ ಸಂತ್ ತೋಮ್ ಗುರುಮಂದಿರ, ಪುತ್ತೂರು, ಇವರಿಗೂ ಅಭಿನಂದನೆಗಳು. ವಂದನೀಯ ವಿಜಯ ಹಾರ್ವಿನ್, ಸಂಚಾಲಕರು, ಸುಧಾನ ವಿದ್ಯಾಸಂಸ್ಥೆಗಳು, ಪುತ್ತೂರು, ಇವರಿಗೂ ಅಭಿನಂದನೆಗಳು. ಶ್ರೀ ವಿಷ್ಣು ಪ್ರಸಾದ್ C, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುತ್ತೂರು, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಧನ್ಯವಾದಗಳು. ಡಾಕ್ಟರ್ SN ಅಮೃತ್ ಮಲ್ಲ, ಆಯುರ್ವೇದ ವೈದ್ಯರು ಹಾಗೂ ಬರಹಗಾರರು, ಇವರಿಗೂ ಧನ್ಯವಾದಗಳು. ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಪುತ್ತೂರು, ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶ್ರೀ UP ಶಿವಾನಂದ, ಪ್ರಧಾನ ಸಂಪಾದಕರು, ಸುದ್ದಿ ಬಿಡುಗಡೆ, ಪುತ್ತೂರು, ಇವರಿಗೂ ಧನ್ಯವಾದಗಳು. ಶ್ರೀ ಅಲ್ಹಾಜಿ BS ಅಬ್ಬಾಸ್ ಮದನಿ ಖತೀಬ್, ಬದ್ರಿಯಾ ಜುಮ್ಮಾ ಮಸ್ಜಿದ್, ಪುತ್ತೂರು, ಇವರಿಗೂ ವಂದನೆಗಳು. ಹಾಗೂ ಶ್ರೀ ಸಿದ್ದೀಕ್ ನೀರಾಜೆ, ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಪುತ್ತೂರು, ಇವರಿಗೂ ಅಭಿನಂದನೆಗಳು. ಶ್ರೀ ಬಲರಾಮಾಚಾರ್ಯ, ವ್ಯವಸ್ಥಾಪಕ ನಿರ್ದೇಶಕರು, GL ಗುರು, ಪುತ್ತೂರು, ಇವರಿಗೂ ಧನ್ಯವಾದಗಳು. ಶ್ರೀ ಪ್ರಕಾಶ್ ಕಾಮತ್, ರಾಧಾಸ್ ಟೆಕ್ಸ್ಟೈಲ್, ಪುತ್ತೂರು, ಇವರಿಗೂ ಧನ್ಯವಾದಗಳು. ಬಂಧುತ್ವ ಕ್ರಿಸ್ಮಸ್ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಾಧ್ಯವಾಗಲು ಕಾರಣರಾದ ಮುದ್ದು ಮಕ್ಕಳನ್ನು ಪ್ರೀತಿಸುವ, ವಯಸ್ಕರನ್ನು ಸದಾ ಗೌರವಿಸುವ ಮಾಧ್ಯ ದೇವ್ಸ್ ಚರ್ಚಿನ ಎಲ್ಲ ಜನರಿಗೋಸ್ಕರ ಒಳ್ಳೆಯದನ್ನೇ ಬಯಸುವ ವಿಶಾಲ ಹೃದಯದವರಾದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಧರ್ಮಗುರುಗಳಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್, ಇವರಿಗೆ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಧಾನ ಧರ್ಮಗುರುಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವ ನಮ್ಮ ನೆಚ್ಚಿನ ಸಹಾಯಕ ಗುರುಗಳಾದ ವಂದನೀಯ ಮೋವಿನ್ ಪ್ರವೀಣ್ ಲೋಬ, ಇವರಿಗೆ ಕೃತಜ್ಞತೆಗಳು. ನಮ್ಮ ಚರ್ಚಿಗೆ ಒಳಪಟ್ಟ ಸಂಸ್ಥೆಯ ಧರ್ಮಗುರುಗಳಿಗೆ ಹಾಗೂ ಧರ್ಮ ಭಗಿನಿಯರಿಗೆ ಧನ್ಯವಾದಗಳು. ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಿಗೆ, ಚರ್ಚ್ ಪಾಲನಾ ಸಮಿತಿಯ ಸರ್ವ ಸದಸ್ಯರಿಗೆ
ಆಯೋಗಗಳ ಎಲ್ಲ ಸದಸ್ಯರಿಗೆ, ಸರ್ವ ಸಂಘಟನೆಗಳ ಮುಖ್ಯಸ್ಥರಿಗೆ ಹಾಗೂ ಸದಸ್ಯರಿಗೆ ಹಾಗೂ ಪಾಲ್ಗೊಂಡ ಎಲ್ಲರಿಗೂ ನನ್ನ ನಮನಗಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ, ಸಹಕಾರ ಮತ್ತು ತರಬೇತಿ ನೀಡಿದ ಎಲ್ಲ ಶಿಕ್ಷಕರಿಗೂ, ಧರ್ಮ ಭಗಿನಿಯರಿಗೂ ಕೃತಜ್ಞತೆಗಳು. ಲೈಟಿಂಗ್ ಹಾಗೂ ಸೌಂಡ್ ಒದಗಿಸಿದ ಮಿತ್ತೂರು ರವಿ ಹಾಗೂ ಸ್ಟೇಜ್ ಡೆಕೋರೇಷನ್ ಒದಗಿಸಿದ ಸಿಪ್ರಿಯನ್ ಮೋರಸ್ ಹಾಗೂ ಛಾಯಾಗ್ರಾಹಕ ಪ್ರವೀಣ್ ಪಿಂಟು ವಿಟ್ಲ, ಲೈವ್ ಪ್ರೋಗ್ರಾಮ್ ನೀಡಿದ ಸುದ್ದಿ ನ್ಯೂಸ್ ಪುತ್ತೂರು, ಡ್ರೀಮ್ಸ್ ಲೆನ್ಸ್ ಮ್ಯಾಂಗ್ಳೂರು ಇವರಿಗೆ ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿ ಸಹಕರಿಸಿದ ತಮಗೆಲ್ಲರಿಗೂ ನಮನೆಗಳು. ಆ ಭಗವಂತನು ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಶಾಂತಿ ನೀಡಲಿ ಎಂದು ದೇವರಲ್ಲಿ ಬೇಡುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು ಶ್ರೀಯುತ ಜೆರಾಲ್ಡ್ ಡಿಕೋಸ್ಟಾ. ಬಂಧುಗಳೇ, ಆರಂಭದಲ್ಲಿ ನಾವು ಗೀತೆಯನ್ನು ಹಾಡಿದೆವಲ್ಲ, ಕೊನೆಯಲ್ಲಿ ಇನ್ನೊಮ್ಮೆ ಹಾಡೋಣ. ಹ್ಯಾಪಿ ಕ್ರಿಸ್ಮಸ್ ಟು ಯು, ಹ್ಯಾಪಿ ಕ್ರಿಸ್ಮಸ್ ಟು ಯು, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಟು ಯು. ಕಮಾನ್ ಎಲ್ಲರೂ, ಹ್ಯಾಪಿ ಕ್ರಿಸ್ಮಸ್ ಟು ಯು, ಹ್ಯಾಪಿ ಕ್ರಿಸ್ಮಸ್ ಟು ಯು, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್ ಟು ಯು. ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯಲ್ಲಿ ಇಲ್ಲಿ ಬೈಲಾ ಡ್ಯಾನ್ಸ್ ನಡಲಿಕ್ಕಿದೆ. ಆಸಕ್ತರು ದಯವಿಟ್ಟು ವೇದಿಕೆಗೆ ಬನ್ನಿ, ಡ್ಯಾನ್ಸನ್ನು ಮಾಡಿ ಈ ಸಂಭ್ರಮವನ್ನು ಎಲ್ಲರೂ ಆನಂದಿಸೋಣ, ಎಲ್ಲರೂ ಒಟ್ಟಿಗೆ ಸೇರೋಣ. ಓಕೆ, ಗುಡ್ ನೈಟ್, ಥ್ಯಾಂಕ್ ಯು ವೆರಿ ಮಚ್.
feeling